हरे कृष्ण माता जी। हरे कृष्ण। ನಮ್ಗೆ ಲೀಲಾಮೃತ ಓದುವ ತರಗತಿಗೆ ಅನುವು ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಇಲ್ಲಿಯ ಅಧ್ಯಕ್ಷರಾದ ನಾಮನಿಷ್ಠದಾಸ್ ಪ್ರಭುಜಿಗೆ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ಗುರುಗಳಾದ ಸಚ್ಚಿದಾನಂದ ಪ್ರಭುಜಿ ಮತ್ತೆ ಇತರ ಎಲ್ಲಾ ಗುರುಗಳಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ಇಸ್ಕಾನ್ ಫೌಂಡರ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಬಂದಂತ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ येन ಭೂತಲೆ ಸ್ವಯಂ ರೂಪ ಕಥಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ सावधूतं परिजनसहितं कृष्ण चैतन्य देवं श्रीराधा कृष्ण पादं सागन ललित श्रीशाकानितं शा. हे कृष्णा करुणा सिंधु दीन बंधु जगत्पते गोपेश गोपिका कांता राधा कांता नमस्तुते. सप्त कांचन गौरांगे राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने. नमस्ते सरस्वती देवी गौरवाणी प्रचारिणी निर्विशेष सुगुभादि पाश्चात्य देशतारिणी. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंदा. हरे कृष्णा 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 हरे हरे, हरे राम 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 हरे हरे. हरे कृष्णा. हरे हरे कृष्ण कृष्ण माताजी। माता जी। हरे हरे कृष्ण. कृष्ण हरे माता कृष्ण जी। माताजी। ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಈಗ हरे कृष्ण माता जी। ನಿನ್ನೆ हरे कृष्ण दंडवत प्रणाम ಹರೇ माता जी। ಹರೇ ಕೃಷ್ಣ. ನಿನ್ನೆ ಅಮೆರಿಕದಲ್ಲಿ ಬೋಧನೆ ಭಾಗ 2 ಅದರಲ್ಲಿ 17 ಪುಸ್ತಕಗಳನ್ನು ಸಿದ್ಧಪಡಿಸಲಿಕ್ಕೆ ಪ್ರಭುಪಾದರು ಹೇಳ್ತಾರೆ.
ಅಲ್ಲಿ ರಾಮೇಶ್ವರ ಮತ್ತೆ ರಾಧವಲ್ಲಭರು ಅವರು ಎಲ್ಲಾ ವಿಭಾಗದಲ್ಲಿ ಕೂಡ ರಾತ್ರಿ ಹಗಲು ಕೆಲಸ ಮಾಡ್ತಾರೆ. ಹಾಗೆ ಅವರ ನಿಗದಿತ ಸಮಯದಲ್ಲಿ ಮಂಗಳಾರತಿ 4:15 ಎದ್ದುಕೊಂಡು ಮಂಗಳಾರತಿ ನೋಡ್ತಾರೆ. ನಂತರ ಉಳಿದ ಸಮಯದಲ್ಲಿ ಅವರು ತಮ್ಮ ಜಪವನ್ನು ಮಾಡಿ ಕೆಲಸದಲ್ಲಿ ತೊಡಗಿದ್ರಂದ್ರೆ ಹಗಲು ರಾತ್ರಿ ಅಂತೇಳಿ ಇಡೀ ದಿವಸ ದುಡಿತಿದ್ರು. ದಿನಕ್ಕೆ ಒಮ್ಮೆ ಮಾತ್ರ ಅವರು ಊಟ ಮಾಡ್ತಿದ್ರು. ಬೇರೆ ಬೇರೆ ವಿಭಾಗಗಳಿಂದ ಕೂಡ ಸಂಪಾದಕರು, ವರ್ಣಚಿತ್ರರು, ಛಾಯಾಗ್ರಾಹಕರು, ಪರಿವಿಡಿ ಸಿದ್ಧಪಡಿಸುವವರು, ಬೆರಳಚ್ಚುಗಾರರು ಎಲ್ಲರೂ ಕೂಡ ಅಲ್ಲಿಗೆ ಬಂದಿದ್ರು. ಶೀಲ ಪ್ರಭುಪಾದರ ಇಚ್ಛೆಯನ್ನು ಪೂರೈಸ್ಬೇಕಂತೇಳಿ ಪ್ರತಿಯೊಬ್ಬರು ಕೂಡ ದುಡಿತಿದ್ರು. ಕೆಲಸ ಬಿಟ್ಟು ಬೇರೆ ಎಲ್ಲ ಅವರಿಗೆ ಬೇರೆ ಯಾವುದು ಕೂಡ ಅವರಿಗೆ ಶೂನ್ಯವಾಗಿ ಕಾಣ್ತಿತ್ತು. ಇಲ್ಲಿ ಕಿಂಗ್ಸ್ ರೋಡ್ ಅಲ್ಲಿ ಮುದ್ರಣಾಲಯ ದೇಶ ಬಹು ದೊಡ್ಡ ಮುದ್ರಣಾಲಯಗಳಲ್ಲಿ ಅದು ಒಂದು. ಮುದ್ರಣದ ಆ ವೆಚ್ಚ ಜವಾಬ್ದಾರಿಯನ್ನು ಅದು ವಹಿಸಿಕೊಂಡಿತ್ತು. ಮೊದಲೇ ಒಪ್ಪಿಕೊಂಡಿದ್ದೆ ಬೇರೆಲ್ಲ ಕೆಲಸಗಳನ್ನು ಬಿಟ್ಟು ಅದು 24 ಗಂಟೆ ಕೂಡ ಮುದ್ರಣಾಲಯದಲ್ಲಿ ಕಾರ್ಯದಲ್ಲಿಯೇ ತೊಡಗಿಕೊಂಡಿತ್ತು. 17 ಸಂಪುಟಗಳು ಸಿದ್ಧವಾಗುವ ತನಕ ಅದು ಬೇರೆ ಯಾವ ಕೆಲಸವನ್ನು ಮಾಡ್ತಿರ್ಲಿಲ್ಲ. ಹರೇ ಕೃಷ್ಣ. ಇಲ್ಲಿ ಶೀಲ ಪ್ರಭುಪಾದರು ಕಲಾವಿದರು ಮತ್ತು ಬಂಗಾಳಿ ಸಂಪಾದಕರ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರಿಸ್ತಾರೆ. ಸಾಕಷ್ಟು ಸಮಯವನ್ನು ಅವರಿಗೆ ಕೊಡ್ತಿದ್ರು. ಮತ್ತೆ ಅವರು ಆ ಶಿಷ್ಯರು ದಿನಕ್ಕೆ ಅನೇಕ ಬಾರಿ ಸಂಸ್ಕೃತ ಮತ್ತೆ ಬಂಗಾಳಿ ಶಬ್ದಗಳ ಸರಿಯಾದ ಉಪಯೋಗದ ಬಗ್ಗೆ ಮಾಹಿತಿ ಪಡೆಯಲು ಅವರ ಬಳಿಗೆ ಬರ್ತಿದ್ರು. ಏಕೆಂದ್ರೆ ಪ್ರಾಚೀನ ಆಚಾರ್ಯರುಗಳ ವಿವರಣೆಗೆ ಆ ಹಿನ್ನೆಲೆಯಲ್ಲಿ ಅವರು ಪ್ರಭುಪಾದರದೇ ಆದ ಕೃಷ್ಣ ಪ್ರಜ್ಞೆ ಸಾಕ್ಷಾತ್ಕಾರದ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಪದದ ಅರ್ಥವನ್ನು ಗ್ರಹಿಸಿ ಅನುವಾದ ಕಾರ್ಯವನ್ನು ಅವರು ಮಾಡಬೇಕಿತ್ತು. ಆ ಪ್ರಭುಪಾದರು ತಮ್ಮ ಸಂಪಾದಕ ಶಿಷ್ಯರಿಗೆ ಮೊದಲೇ ಎಚ್ಚರಿಕೆಯನ್ನು ನೀಡಿದರು. ಏನು ಕೂಡ ಬದಲಾಯಿಸ್ಲಿಕ್ಕೆ ಹೋಗ್ಬೇಡಿ, ಅನುಮಾನ ಏನಾದ್ರೂ ಇದ್ರೆ ನನ್ನ ಹತ್ರವೇ ಕೇಳಿ ಅಂತೇಳಿ. ಶೀಲ ಪ್ರಭುಪಾದ್ರ ಆ ದೈವಿಕ ದರ್ಶನದ ಪ್ರಕಾರ ಆ ಚಿತ್ರಗಳನ್ನು ಹೇಗೆ ಮೂಡಿಸ್ಬೇಕು ಎಂಬ ಬಗ್ಗೆ ಕಲಾವಿದರು ಅವರನ್ನು ಮತ್ತೆ ಮತ್ತೆ ಕೇಳ್ತಿದ್ರು. ಪ್ರಭುಪಾದರು ಮೂಲ ಕಲ್ಪನೆಗೆ ಸಂಪೂರ್ಣವಾಗಿ ತಾಳೆ ಆಗುವಂತೆ ಆ ಚಿತ್ರಗಳನ್ನು ಮೂಡಿಸ್ಬೇಕು ಅಂತ ಹೇಳಿ ಅವರ ಮನೋ ಅಭಿಲಾಷೆ. ಅದಕ್ಕಾಗಿ ಅವರು ಆ ಪ್ರಶ್ನೆಗಳ ಸುರಿಮಳೆಯನ್ನೆಲ್ಲ ಕರೀತಿದ್ರು. ಪ್ರಭುಪಾದರು ಹೇಳ್ತಾರೆ, ಶಿಷ್ಯರು ರಚಿಸುವ ಆಧ್ಯಾತ್ಮಿಕ ವರ್ಣಚಿತ್ರಗಳು ಅದು ಆಧ್ಯಾತ್ಮಿಕ ಜಗತ್ತಿಗೆ ಕಿಟಕಿಗಳು ಇದ್ದ ಹಾಗೆ. ಅದನ್ನು ತಮ್ಮ ಊಹೆಗಳಿಂದ ಮರೆಯಾಗಿಸ್ಲಿಕ್ಕೆ ಕಲಾವಿದರು ಬಯಸಲಿಲ್ಲ. ಒಂದು ದಿನ ಇಲ್ಲಿ ಕಲಾವಿದರೊಬ್ಬರ ಚಿತ್ರವನ್ನು ರಾಮೇಶ್ವರ ಮತ್ತೆ ಶ್ರೀಲ ಪ್ರಭುಪಾದರು ಪ್ರಭುಪಾದ್ರ ಕೋಣೆಗೆ ತೆಗೆದುಕೊಂಡು ಹೋಗ್ತಾರೆ. ಇತರ ನುರಿತ ಕಲಾವಿದರಿಗೆ ಈ ಕಲಾವಿದೆಯ ಕಲಾಗಾರಿಕೆಯ ಪರಿಣತಿಯ ಬಗ್ಗೆ ಅಂತಹ ಸದಾಭಿಪ್ರಾಯವೇನು ಇರ್ಲಿಲ್ಲ. ಆದ್ರೆ ಕಲಾವಿದೆ ಯಾರಿದ್ರಂದ್ರೆ ಗೌರಿ ದೇವಿ ದಾಸಿ ಅಂತ ಹೇಳಿ. ಆಕೆ ಕಲಾತ್ಮಕ ಪ್ರತಿಭೆಯುಳ್ಳ ಓರ್ವ ಪುಸ್ತಕ ವಿತರಕಿ ಕೂಡ ಆಗಿದ್ಲು. ಈಗ ತುರ್ತಾಗಿ ಪುಸ್ತಕಗಳು ನಿರ್ಮಾಣವಾಗಬೇಕು. ಆದ್ರಿಂದ ಆಕೆ ಅಲ್ಲಿಗೆ ಬಂದಿದ್ದು. ಆಕೆ ರಚಿಸಿದ ಆ ಗುಂಡೀಚ ದೇವಾಲಯದ ಚಿತ್ರವನ್ನು ರಾಮೇಶ್ವರರು ಶೀಲ ಪ್ರಭುಪಾದರಿಗೆ ತೋರಿಸ್ತಾರೆ. ಪ್ರಭುಪಾದರು ತಕ್ಷಣವೇ ಒಂದು ತಮ್ಮ ತೀರ್ಮಾನ ಹೇಳ್ತಾರೆ. ಇದು ಬಹಳ ಚೆನ್ನಾಗಿದೆ. ಪಕ್ಕದಲ್ಲೇ ಇದ್ದ ಹಿರಿಯ ಕಲಾವಿದರೊಬ್ಬರು ಆಗ ಚಿತ್ರದಲ್ಲಿದ್ದ ಅನೇಕ ತಾಂತ್ರಿಕ ದೋಷಗಳನ್ನು ತೋರಿಸಿದಾಗ ಪ್ರಭುಪಾದರು ಹೇಳ್ತಾರೆ, ಕುರುಡು ಕಣ್ಣಿನಿಂದ ಮೆಲ್ಲೆಗಣ್ಣು ವಾಸಿ. ಆಮೇಲೆ ಪ್ರಭುಪಾದರು ಹೇಳ್ತಾರೆ, ಚಿತ್ರದಲ್ಲಿ ದೈವಿಕವಾದ ಒಂದು ಭಾವಸ್ಫುರಣೆ ಇದೆ, ಓದುಗರು ಇದನ್ನು ಇಷ್ಟಪಡ್ತಾರೆ ಅಂತ ಹೇಳಿ. ಲಾಸ್ ಏಂಜಲೀಸ್ ನಲ್ಲಿ ಶೀಲ ಪ್ರಭುಪಾದರು ಉಳಿದಿದ್ದರ ಪರಿಣಾಮವಾಗಿ ಗ್ರಂಥ ನಿರ್ಮಾಣ ಕಾರ್ಯವು ಹೆಚ್ಚಿನ ವೇಗದಲ್ಲಿ ಅಲ್ಲಿ ನಡೀತಾ ತೊಡಗಿತ್ತು. ಬೆಳಿಗ್ಗೆ ಪ್ರಭುಪಾದರೊಂದಿಗೆ ಹವಸೇವನಕ್ಕೆ ಹೋಗದೆಯೂ ಅವರ ಪ್ರವಚನಗಳನ್ನು ಕೇಳದೆಯೂ ಸಂಜೆ ತೋಟದಲ್ಲಿ ಅಧ್ಯಯನ ಮಾಡದೆಯೂ ಮುದ್ರಣಾ ಶಾಲೆಯ ಕೆಲಸಗಾರರು ದಿವ್ಯ ಆನಂದವನ್ನು ಅನುಭವಿಸಿದ್ರು. ಪ್ರಭುಪಾದರು ಯಾವ ಕೆಲಸ ಆಗ್ಬೇಕೆಂದು ಬಯಸಿದ್ರು ಕೂಡ ಆ ಕೆಲಸ ನಿರ್ವಹಣೆಗಾಗಿ ಅವರು ಇಡೀ ದಿನ ಅಲ್ಲಿ ದುಡಿತಿದ್ರು. ಮತ್ತೆ ಬಿಡುವು ಮಾಡಿಕೊಂಡು ಪ್ರಭುಪಾದರನ್ನು ಕಾಣುವುದು ಕೂಡ ಸ್ವಾರ್ಥ ಎಂಬುದಾಗಿ ಅವರಿಗೆ ಭಾವಿಸಿದ್ರು. ಅವರು ಕೃಷ್ಣನಿಗಾಗಿ ತಮ್ಮ ಎಲ್ಲಾ ಶಕ್ತಿಯನ್ನು ವಿನಿಯೋಗ ಮಾಡುತ್ತಾ ಅವರು ದಿವ್ಯ ಆನಂದವನ್ನು ಅನುಭವಿಸ್ತಿದ್ರು. ಮುದ್ರಣಾಲಯದಲ್ಲಿ ಹಗಲು ರಾತ್ರಿ ಕೆಲಸವನ್ನು ನಡೆಸ್ತಿದ್ರು. ಭಕ್ತರು ತಮ್ಮ ಮೇಜುಗಳಲ್ಲೂ ಬೆರಳಚ್ಚು ಯಂತ್ರದ ಬಳಿಯೂ ಬೆಳಗಿನ ಜಾವ 2 ಗಂಟೆಗೆ 3 ಗಂಟೆಗೆ
ಆ ಸಮಯದಲ್ಲಿ ಕೆಲಸ ಮಾಡುವುದು ಸಾಮಾನ್ಯವಾದ ದೃಶ್ಯ ಆಗಿತ್ತಲ್ಲಿ. ಇಲ್ಲಿ ಕರಡು ತಿದ್ದುವವರು ಅವರು ನಿರಂತರವಾಗಿ ಬರುವ ಕರಡುಗಳನ್ನು ಎಷ್ಟು ಶೀಘ್ರವಾಗಿ ಓದಿದ್ರು ಒತ್ತಡ ಏನು ಕಡಿಮೆ ಆಗ್ತಿರ್ಲಿಲ್ಲ. ಒಬ್ಬ ಚಿತ್ರಕಾರ ಒಂದು ಕೆಲಸವನ್ನು ಅರ್ಧ ಮುಗಿಸಿ ಅಲ್ಲಿ ಮುಳುಗಿ ಅಲ್ಲೇ ಅವನು ಮಲಗಿ ನಿದ್ರೆ ಹೋಗ್ತಾನೆ. ಎಚ್ಚರಗೊಂಡು ನೋಡಿದಾಗ ಇನ್ನೊಬ್ಬ ಚಿತ್ರಕಾರ ಆ ಚಿತ್ರವನ್ನು ಪೂರ್ತಿ ಮಾಡುತ್ತಿರುವುದು ಕಂಡು ಬರ್ತದೆ. ರಾಮೇಶ್ವರರು ಕೇವಲ ಸ್ವಲ್ಪ ಕಾಲ ಮಾತ್ರ ನಿದ್ರೆ ಮಾಡುತ್ತಾ ಎಲ್ಲವೂ ಸುಲಲಿತವಾಗಿ ನಡೆಯುವಂತೆ ವ್ಯವಸ್ಥೆ ಮಾಡ್ತಿದ್ರು. ಅಲ್ಲಿ ಭಾರತದಲ್ಲಿ ಛಾಯಾಗ್ರಾಹಕ ಅವರು ತನ್ನ ಕೆಲಸವನ್ನು ಮಾಡುತ್ತಿದ್ದ. ಹಾಗೆ ಮುದ್ರಣಾಲಯದ ಕೆಲಸ ಕೂಡ ನಡೀತಿತ್ತು. ಕಾಗದದ ಕಾರ್ಖಾನೆಯಲ್ಲಿ ಕಾಗದ ತಯಾರಾಗ್ತಿತ್ತು. ಇವೆಲ್ಲವನ್ನು ರಾಮೇಶ್ವರ ಗಮನಿಸ್ತಿದ್ರು. ಕೆಲವು ಬಾರಿ ರಾಮವಲ್ಲಭರ ಜೊತೆಯಲ್ಲಿ ಕುಳಿತು ನಿರ್ಮಾಣದ ವಿವಿಧ ಅಂಶಗಳ ಆ ಬಗ್ಗೆ ರಾಮೇಶ್ವರರು ನೇರವಾಗಿ ಚರ್ಚೆಯಲ್ಲಿ ಪಾಲ್ಗೊಳ್ತಿದ್ರು. ರಾಧಾ ವಲ್ಲಭರು ಅಂತಿಮ ಗಡುವನ್ನು ನಿರ್ಣಯಿಸಿದರು. ಅಷ್ಟರೊಳಗಾಗಿ ಹೇಗೋ ಅಲ್ಲಿ ಕೆಲಸ ಎಲ್ಲ ಸರಿಯಾಗಿ ಮುಗಿಬೇಕಾಗಿತ್ತು. ಮುದ್ರಣದ ಕೆಲಸಗಾರರಿಗಂತೂ ಎಲ್ಲೆಲ್ಲೋ ರಾಧವಲ್ಲಭರೇ ಇರುವಂತೆ ಭಾಸವಾಗ್ತಿತ್ತು. ಒಮ್ಮೆ ರಾಧವಲ್ಲಭರು ಅವರ ಬೆನ್ನನ್ನು ತಟ್ತಾರೆ. ಅವರಿಗೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ಕೊಡ್ತಾರೆ. ಅವರ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತಾರೆ. ಒಮ್ಮೆ ಬೇಡ್ತಾರೆ, ಒಮ್ಮೆ ಒತ್ತಾಯಿಸ್ತಾರೆ. ನೀವು ಮಾಡಬೇಕಾದ ಕೆಲಸವನ್ನು ಹೇಗಾದ್ರೂ ಮಾಡಿ ಮುಗಿಸಿ ಎನ್ನುತ್ತಾರೆ. ಒಂದು ರಾತ್ರಿ ಮಾತ್ರ ಭಕ್ತಾದಿಗಳು ಅನಾಧಿಕೃತ ಸಭೆಗೆ ರಾಧವಲ್ಲಭರು ನುಗ್ತಾರೆ. ಭಕ್ತಾದಿಗಳ ಅನಾಧಿಕೃತ ಸಭೆಗೆ ರಾಧವಲ್ಲಭರು ನುಗ್ತಾರೆ. ಆಗ ಪ್ರಭುಪಾದರು ನಿಮಲಿತಾಕ್ಷರಾಗಿ ಮೆಲ್ಲಗೆ ತಲೆದೂಗುತ್ತಾ ತಾವೇ ಹಾಡಿದ ಭಜನೆಗಳ ಧ್ವನಿ ಮುದ್ರಿಕೆಯನ್ನು ಕೇಳುತ್ತಾ ಕುಳಿತಿದ್ರು. ಒಮ್ಮೆ ಅವರು ಕಣ್ತೆರೆದು ಉಳಿದ ಭಕ್ತರ ನಡುವೆ ರಾಧವಲ್ಲಭರು ಕೂಡ ಕುಳಿತಿರುವುದನ್ನು ನೋಡಿ, ನಾನು ನಿಮ್ಮನ್ನು ತಡೆ ಹಿಡಿದಿದ್ದೇನೆಯೇ ಎಂದು ನುಡಿದವರು ಮತ್ತೆ ಕಣ್ಣು ಮುಚ್ಚಿಕೊಂಡ್ರು. ಆಗ ಭಕ್ತರೊಬ್ಬರು ನುಡಿದ್ರು, ಓ ಇಲ್ಲ ಇಲ್ಲ ಪ್ರಭುಪಾದ್ರೆ, ನಿಮ್ಮಿಂದ ನಮಗೆ ಯಾವ ತೊಂದರೆಯೂ ಆಗುವುದಿಲ್ಲ. ಪಕ್ಕದಲ್ಲಿದ್ದ ಇನ್ನೊಬ್ಬ ಭಕ್ತ ಹೇಳ್ತಾನೆ ರಾಧವಲ್ಲಭರ ಕಡೆ ತಿರುಗಿ ನೋಡಿ, ಪ್ರಾಯಶಃ ಪ್ರಭುಪಾದರು ನಿಮ್ಮನ್ನು ಕುರಿತು ಆ ಮಾತು ಹೇಳಿರ್ಬೇಕು ಅಂತ ಹೇಳಿ. ಆಗ ರಾಧವಲ್ಲಭರಿಗೆ ಪ್ರಭುಪಾದರ ಸೂಚನೆ ಅರ್ಥ ಆಗ್ತದೆ. ನೀನು ಕೆಲ್ಸಕ್ಕೆ ಹೋಗು ಎಂದು ಅವರು ಪರೋಕ್ಷವಾಗಿ ಸೂಚಿಸಿದ್ರು. ಪ್ರಭುಪಾದರು ಪ್ರಾಯಶಃ ಮನಸ್ಸಿನಲ್ಲಿ ಹೀಗೆ ಅಂದುಕೊಂಡಿರ್ಬೇಕು, ನನ್ನ ಮುಖ ನೋಡ್ತಾ ಯಾಕೆ ಇಲ್ಲಿ ಕುಳಿತಿದ್ದಿ, ಕೆಲ್ಸಕ್ಕೆ ಹೋಗು ಮಾರಾಯ ಅಂತ ಹೇಳಿ. ಆಗ ತಮ್ಮ ಶಿಷ್ಯರ ಪ್ರಾಮಾಣಿಕತೆಯಿಂದಾಗಿ ಶೀಲ ಪ್ರಭುಪಾದರಿಗೆ ತುಂಬಾ ಸಂತೋಷವಾಗ್ತದೆ. 17 ಸಂಪುಟಗಳನ್ನು 2 ತಿಂಗಳಲ್ಲಿ ಅವರು ಸಿದ್ಧಪಡಿಸಿದ್ರು ಎಂದು ಅವರು ಹೇಳಿದ್ರು. ಅಲ್ಲಿ ಶಿಷ್ಯರಾದ್ರೂ ಅದು ಅಸಾಧ್ಯ ಎನ್ನಲಿಲ್ಲ. ಅನಗತ್ಯ ಸಮಜಾಯಿಸಿ ಕೂಡ ನೀಡಲಿಲ್ಲ ಅವರು. ಅವರ ಆಜ್ಞೆಯನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡ್ರು ಎಂದರೆ ಅದನ್ನು ಸರಸಗಾಟಾಗಿ ಕಾರ್ಯರೂಪಕ್ಕೆ ತರಲು ಅವರು ಹಗಲು ರಾತ್ರಿ ದುಡಿಲಿಕ್ಕೆ ಶುರು ಮಾಡಿದ್ರು. ತಿರಸ್ಕರಿಸಲಿಲ್ಲ, ಬದಲಾಯಿಸಲಿಲ್ಲ, ತಿದ್ದಲಿಲ್ಲ. ಗುರುಗಳ ಅನತಿಯನ್ನು ತಿದ್ದುವ ಬದಲು ತಮ್ಮ ಬದುಕನ್ನೇ ಅವರು ತಿದ್ದಿಕೊಳ್ತಾರೆ. ದೈನಂದಿನ ಕಾರ್ಯಕ್ರಮ ಒಂದು ಅತ್ಯದ್ಭುತ ಕ್ರಿಯಾಶೀಲ ಪ್ರಯತ್ನವಾಗಿ ಪರಿಣಮಿಸಿತು. ಇದರ ಪರಿಣಾಮ ಪ್ರಭುಪಾದರಿಗೆ ಎನೆ ಇಲ್ಲದ ತೃಪ್ತಿ, ಆ ಶಿಷ್ಯರಿಗೂ ಎನೆ ಇಲ್ಲದ ತೃಪ್ತಿ ಬರ್ತದೆ. ಪ್ರಭುಪಾದರು ಹೇಳಿದಂತೆ ಈ ಎಲ್ಲಾ ಕಾರ್ಯವ್ಯವಸ್ಥೆ ನಡೆಯುತ್ತಿರುವುದು ಚೈತನ್ಯ ಮಹಾಪ್ರಭುಗಳ ಮತ್ತು ಪ್ರಾಚೀನ ಆಚಾರ್ಯರ ಪರಂಪರೆಯ ತೃಪ್ತಿಗಾಗಿ ಅಂತ ಹೇಳಿ. ಅಲ್ಲಿ ಸಂಯುಕ್ತ ಸಂಸ್ಥಾನದ ತಮ್ಮ ಪ್ರವಾಸವನ್ನು ಮುಂದುವರಿಸಲು ಶೀಲ ಪ್ರಭುಪಾದರು ನಿಶ್ಚಯ ಮಾಡಿದ್ರು. ಲಗುನಾ ಕಿನಾರೆ ಅಲ್ಲಿಗೆ ಸ್ಟಾನ್ ಡಿಯಾಗೋಗಳಿಗೆ ಅವರು ಭೇಟಿ ನೀಡ್ತಾರೆ. ಅನಂತರ ಡಲ್ಲಾಸ್ಗೆ ಹೋಗ್ಬೇಕು ಅವರು ಎಂಬುದು ಅವರ ವಿಚಾರ ಆಗಿತ್ತು. ಆಮೇಲೆ ಅವರು ನ್ಯೂ ಆರ್ಲಿಯನ್ಸ್ಗೆ ಹೋಗಿ ಹತ್ತಿರದಲ್ಲೇ ಇದ್ದ ಮಿಸಿಸಿಪಿಯ ಇಸ್ಕಾನ್ ಫಾರ್ಮ್ಗೆ ಹೋಗಿ ಭೇಟಿ ಕೊಡ್ಬೇಕಾಗಿತ್ತು. ಆಮೇಲೆ ಡೆಟ್ರಿಯಾಟ್, ಟೊರೆಂಟೊ, ಬೋಸ್ಟನ್ ಮತ್ತು ನ್ಯೂಯಾರ್ಕ್, ಮುಂದೆ ಯುರೋಪ್ ಪ್ರವಾಸ, ಆಮೇಲೆ ಇಂಡಿಯಾ. ಪ್ರಭುಪಾದರ ದೃಷ್ಟಿಯಲ್ಲಿ ಕೃಷ್ಣ ಪ್ರಜ್ಞೆಯ ಪ್ರಸಾರಕ್ಕಾಗಿ ಅವರ ಪ್ರವಾಸ. ಅವರು ಬರ್ಕ್ಲಿಯಲ್ಲಿ ಬಂದಿಳಿದ ಕೂಡಲೇ ಹೇಳಿದಂತೆ, ವರ್ಷಕ್ಕೆ 2-3 ಬಾರಿ ನಾನು ಜಗತ್ತಿನಾದ್ಯಂತ ಪ್ರವಾಸ ಮಾಡ್ತೇನೆ. ಯಾರು ನನ್ನನ್ನು ಗುರು ಎಂದು ಒಪ್ಪಿಕೊಂಡಿದ್ದಾರೋ ಆ ನನ್ನ ಶಿಷ್ಯರು ಕೆಳಗೆ ಬೀಳದಂತೆ ತಡೆಯುವುದೇ ನನ್ನ ಉದ್ದೇಶ. ಅದೇ ಸದಾ ನನ್ನ ಮನಸ್ಸಿನ ಆತಂಕ ಅಂತ ಹೇಳ್ತಾರೆ. ಪ್ರಭುಪಾದರ ಆಸಕ್ತಿ ಅವರ ಶಿಷ್ಯರ ಬಗ್ಗೆ, ಒಟ್ಟಾರೆ ಜನರ ಬಗ್ಗೆ, ಮಾನವ ಜನಾಂಗದ ಅಜ್ಞಾನ ಮತ್ತು ಪತಿತ ಸ್ಥಿತಿಯನ್ನು ನೋಡಿ ಪ್ರಭುಪಾದರು ಅಲ್ಲಿ ದುಃಖಿತರಾಗ್ತಾರೆ. ಅಧ್ಯಾತ್ಮ ಗುರುಗಳು ಆಜ್ಞೆ ಮಾಡಿದಂತೆ ಪಾಶ್ಚಿಮಾತ್ಯರನ್ನು, ವಿಶೇಷವಾಗಿ ಇಂಗ್ಲಿಷ್ ಮಾತನಾಡುವ ಜನತೆಯನ್ನು ಉದ್ಧರಿಸುವುದು ಅವರ ಉದ್ದೇಶ ಆಗಿತ್ತು. 2 ವರ್ಷಗಳ ಹಿಂದೆ ಕಲ್ಕತ್ತಾದಲ್ಲಿ ಕಾಯಿಲೆಯಿಂದ ಎದ್ದವರೇ ಈ ನಿಶ್ಚಯ ಮಾಡಿ ಅವರು
ಲಂಡನ್ನ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಅವರು ವಿಮಾನಯಾನವನ್ನು ಮಾಡ್ತಾರೆ. ಇದೇ ಅವರ ಪ್ರಧಾನವಾದ ಅಭಿಲಾಷೆ ಆಗಿತ್ತು, ಪಶ್ಚಿಮ ಜಗತ್ತಿನ ಕಣ್ಣು ತೆರೆಸಬೇಕು ಅಂತೇಳಿ. ಊಹಾಪೋಹಗಳ ಅನೇಕ ತತ್ವ ಸಿದ್ಧಾಂತಗಳ ಕಪಿಮುಷ್ಟಿಯಲ್ಲಿ ಸಿಲುಕಿಕೊಂಡಿರುವ ಈ ದೇವರನ್ನು ತಿರಸ್ಕರಿಸ್ತಾ ಇಂದ್ರಿಯ ಉಪಭೋಗದಲ್ಲಿ ಉದ್ಯುಕ್ತರಾಗಿರುವ ಪಶ್ಚಿಮದ ಜನತೆಯನ್ನು ಉದ್ಧರಿಸಬೇಕು. ತಮ್ಮ ಅಜ್ಞಾನದ ಮಾರ್ಗದಿಂದ ಅವರು ಜನ ಸಮುದಾಯ ಸರಿಯಾದ ದಾರಿಗೆ ಬರಬೇಕು, ಅದನ್ನು ಮಾಡ್ಬೇಕು. ಇದು ಸುಲಭ ಸಾಧ್ಯವಾಗುವಂತಹ ಮಾತು ಏನಲ್ಲ ಅಂತೇಳಿ ಪ್ರಭುಪಾದರು ಹೇಳ್ತಿದ್ರು. ಒಬ್ಬ ವ್ಯಕ್ತಿ ನನ್ನಿಂದ ಪ್ರಭಾವಿತನಾಗಿ ಶುದ್ಧ ಭಕ್ತನಾದ್ರೆ ಸಾಕು, ನನ್ನ ಕೆಲಸದಲ್ಲಿ ನಾನು ಜಯ ಗಳಿಸಿದಂತೆ. ಪ್ರಭುಪಾದರು ಭಾರತದ ತಮ್ಮ ಕೆಲವು ಮುಖ್ಯ ಯೋಜನೆಗಳಲ್ಲಿ ಕೆಲವು ತಿಂಗಳು ಇರುವವಾಗಿ ಅದರಲ್ಲೇ ತೊಡಗ್ತಿದ್ರು. ಆಮೇಲೆ ಅವರು ಪಶ್ಚಿಮಕ್ಕೆ ಹಿಂದಿರುಗಿ ಹೋಗ್ತಾರೆ. ಪ್ರವಚನ ಕಾರ್ಯಗಳಲ್ಲಿ ಎಲ್ಲ ಮಗ್ನರಾಗ್ತಿದ್ರು. ಭಾರತದಲ್ಲಿ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತೆ ಪಶ್ಚಿಮದಲ್ಲಿ ಪ್ರವಾಸ ಮಾಡುವುದು, ಈ ಎರಡೂ ಅಗತ್ಯವಾಗಿ ಆಗಬೇಕಾದ ಕೆಲಸಗಳು. ಬರ್ಕಲಿಯಲ್ಲಿ ಯೋಗಿ ಭಜನ್ ಮತ್ತು ಇತರರು ಪ್ರಭುಪಾದರನ್ನು ಕಂಡಾಗ ಅವರು ಹೇಗೆ ಜಗತ್ತಿನಾದ್ಯಂತ ಪ್ರವಾಸ ಮಾಡುತ್ತಾ ತಮ್ಮ ಶಿಷ್ಯ ಗುಂಪನ್ನು ಹೇಗೆ ಬೆಳೆಸ್ತಾರೆ ಎಂದು ಆಶ್ಚರ್ಯಪಟ್ಟಿದ್ರು. ಆಗ ಪ್ರಭುಪಾದರು, ಇದು ಕಷ್ಟವೇ ನಿಜ, ಆದರೆ ಕಷ್ಟ ನಿಜ. ಅವರು ಅದಕ್ಕಾಗಿ ಚಳವಳಿಯನ್ನು ಮುನ್ನಡೆಸಲು ಕೂಡ ನಾನು ನನ್ನ GBC ಕಾರ್ಯದರ್ಶಿಗಳಿಗೆ ಶಿಕ್ಷಣವನ್ನು ನೀಡುತ್ತಾ ಇದ್ದೇನೆ ಅಂತ ಪ್ರಭುಪಾದರು ಹೇಳ್ತಾರೆ. ಆದ್ರೆ ಎಲ್ಲಿಯವರೆಗೆ ಅವರು ಸ್ವತಃ ಮಾಡಬಲ್ಲವರಾಗಿದ್ರು ಅಲ್ಲಿಯವರೆಗೆ ಅವರೇ ತಾವೇ ಆ ಕೆಲಸವನ್ನು ಮಾಡುತ್ತಾರೆ ಅಂತ ಅಲ್ಲಿ ಹೇಳ್ತಾರೆ. ಅದಕ್ಕೇನು ಅನುಮಾನ ಇಲ್ಲ ಅಂತ ಕೂಡ ಹೇಳಿದ್ರು. ಹರೇ ಕೃಷ್ಣ. ಈಗ ನಿಮ್ಗೆಲ್ಲರಿಗೆ ಕಾಣ್ತದೆ ಅಂತ ಭಾವಿಸ್ತೇನೆ. ನಾನು ಸ್ಕ್ರೀನ್ ಬಂದಿದೆ ಅಲ್ಲ? ಬಂದಿದೆ ಮಾತಾಜಿ, ಕಾಣಿಸ್ತಾ ಇದೆ. ಬಂದಿದೆ ಮಾತಾಜಿ, ಸ್ಕ್ರೀನ್ ಇದೆ. ಓಕೆ ಓಕೆ ಓಕೆ. ಹರೇ ಕೃಷ್ಣ. ಹರಿಣಿ ಕಕ್ಕೇರಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಹರೇ ಓದ್ತೀನಿ. ಲಗುನಾ ಕಿನಾರೆ ಅಲ್ಲಿ ಮಾತಾಜಿ. ಹೌದೌದು. ಲಗುನಾ ಕಿನಾರೆ, ಜುಲೈ 25, 1975. ದಕ್ಷಿಣ ಲಾಸ್ ಏಂಜಲೀಸ್ನಿಂದ ಲಗುನಾ ಕಿನಾರೆಗೆ 2 ಗಂಟೆಯ ಹಾದಿ. ಕಿನಾರೆಯ ಪಕ್ಕದಲ್ಲೇ ಇದ್ದ ದೇವಾಲಯದಲ್ಲಿ ಅತಿಥಿಗಳು ಮತ್ತು ಸಂದರ್ಶಕ ಭಕ್ತರು ಕಿಕ್ಕಿರಿದಿದ್ದರು. ಹೊಸದಾಗಿ ನಿರ್ಮಿಸಿದ್ದ ವ್ಯಾಸಾಸನದ ಮೇಲೆ ಪ್ರಭುಪಾದರು ಕುಳಿತುಕೊಂಡರು. ಅನಂತರ ದೇವಾಲಯದ ಮುಖ್ಯಸ್ಥರು ಒಬ್ಬೊಬ್ಬರಾಗಿ ಬಂದು ಅವರ ಪಾದಗಳಿಗೆ ಅಭಿಷೇಕ ಮಾಡಿದರು. ತಮ್ಮ ಪ್ರವಚನದಲ್ಲಿ ಪ್ರಭುಪಾದರು ಮತ್ತೇರಿಸುವ ಮಾದಕ ದ್ರವ್ಯಗಳನ್ನು ತೆಗೆದುಕೊಳ್ಳುವುದರ ವಿರುದ್ಧವಾಗಿ ಮಾತನಾಡಿದರು. ಇಲ್ಲಿ ನಾನೇ ನಿಯಂತ್ರಕ ಎಂದು ಹೇಳಬಹುದಾದ ಯಾರಾದರೂ ಇದ್ದೀರಾ? ನನ್ನ ಈ ಪ್ರಶ್ನೆಗೆ ಉತ್ತರ ಕೊಡುವ ಒಬ್ಬರಾದರೂ ಇದ್ದೀರಾ? ನಾನೇ ನಿಯಂತ್ರಕ ಎಂದು ನೀವು ಭಾವಿಸಬಹುದು, ಆದರೆ ನೀವು ಮಾದಕ ದ್ರವ್ಯಗಳ ನಿಯಂತ್ರಣದಲ್ಲಿದ್ದೀರಿ. ಲಗುನಾ ಕಿನಾರೆಯ ನಗರ ಮಾದಕ ದ್ರವ್ಯಗಳ ವ್ಯವಹಾರಕ್ಕೆ ಕುಪ್ರಸಿದ್ಧವಾಗಿತ್ತು. ಅಲ್ಲಿ ಯಾರನ್ನಾದರೂ ಭಾವುಕ ಆಧ್ಯಾತ್ಮಿಕತೆಯಿಂದ ಮೆಚ್ಚಿಸಲು ಪ್ರಭುಪಾದರು ಬಂದಿರಲಿಲ್ಲ. ಅವರು ಮೇಲ್ ಮಾಡ್ಬೇಕು ಮಾತಾಜಿ. ಹರೇ ಕೃಷ್ಣ. ಒಂದು ನಿಮಿಷ. ಮಾದಕ ದ್ರವ್ಯ ವ್ಯವಹಾರಕ್ಕೆ ಕುಪ್ರಸಿದ್ಧವಾಗಿತ್ತು. ಅಲ್ಲಿ ಯಾರನ್ನಾದರೂ ಭಾವುಕ ಆಧ್ಯಾತ್ಮಿಕತೆಯಿಂದ ಮೆಚ್ಚಿಸಲು ಪ್ರಭುಪಾದರು ಬಂದಿರಲಿಲ್ಲ. ಅವರ ಭ್ರಮಾವಲಯದಲ್ಲಿ ಛೇದಿಸುವುದು ಪ್ರಭುಪಾದರ ಉದ್ದೇಶವಾಗಿತ್ತು. ಗುರುಗಳ ಪಾದಾಭಿಷೇಕ ಮಾಡುವುದು ಒಳ್ಳೆಯದು, ಆದರೆ ನಿಜವಾದ ಭಕ್ತ ಗುರುಗಳು ವಿಧಿಸಿದ ನೀತಿ ನಿಯಮಗಳನ್ನು ನಿಷ್ಠೆಯಿಂದ ಪಾಲಿಸಬೇಕಾಗುತ್ತದೆ. ನನ್ನನ್ನು ನಿಯಂತ್ರಿಸುವ ಶಕ್ತಿ ಮಾದಕ ದ್ರವ್ಯವೋ ಕೃಷ್ಣನೋ, ಎರಡರಲ್ಲಿ ಒಂದನ್ನು ಆತ ಆರಿಸಿಕೊಳ್ಳಬೇಕಾಗುತ್ತದೆ. ಪ್ರಭುಪಾದರು ದೇವಾಲಯದ ಪಕ್ಕದಲ್ಲಿದ್ದ ಮನೆಯೊಂದರಲ್ಲಿ ಉಳಿದುಕೊಂಡಿದ್ದರು. ಅವರನ್ನು ಮೊದಲು ನೋಡಲು ಬಂದವರು ಋಷಿದಾಸ. ಈತ ದೀಕ್ಷೆಯ ಕಾಲದಲ್ಲಿ ತೆಗೆದುಕೊಂಡಿದ್ದ ಪ್ರಮಾಣ ವಚನವನ್ನು ತಿರಸ್ಕರಿಸಿ ಕೃಷ್ಣ ಪ್ರಜ್ಞೆಯಿಂದ ಹೊರತಾಗಿದ್ದ ವ್ಯಕ್ತಿ. ಉದ್ದವಾದ ಗುಂಗುರು ಕೂದಲು ಮತ್ತು ಗಡ್ಡ ಬಿಟ್ಟಿದ್ದ ಆ ಮನುಷ್ಯ ತಮ್ಮ ಪೂರ್ವಾಶ್ರಮದ ಗುರುವನ್ನು ಸ್ವಲ್ಪ ಕಾಲ ನೋಡಿ ಹೋಗೋಣ ಎಂದು ಬಂದಿದ್ದರು.
ಪ್ರಭುಪಾದರು ಋಷಿದಾಸರನ್ನು ಪ್ರೀತಿಯಿಂದ ಸ್ವಾಗತಿಸಿದರು. ಇಬ್ಬರೂ ಮುಗುಳ್ನಗೆ ವಿನಿಮಯ ಮಾಡಿಕೊಂಡರು. ಋಷಿಯ ನಿಲುವು ನಿರ್ಲಜ್ಜವಾಗಿತ್ತು, ಅವಿಧೇಯತೆಯಿಂದ ಕೂಡಿತ್ತು. ಪಶ್ಚಾತ್ತಾಪದ ಒಂದು ಎಳೆ ಕೂಡ ಆತನ ಮುಖದಲ್ಲಿ ಕಾಣುತ್ತಿರಲಿಲ್ಲ. ಕೆಲವು ವರ್ಷಗಳ ಹಿಂದೆ ತಾವೇ ಸನ್ಯಾಸಾಶ್ರಮವನ್ನು ನೀಡಿದ್ದ ಈ ಯುವಕನನ್ನು ಇಂಥ ಸ್ಥಿತಿಯಲ್ಲಿ ನೋಡಿದಾಗ ಪ್ರಭುಪಾದರಿಗೆ ಸಂತೋಷವೇನೂ ಆಗಲಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಗೀತಾ ಆರ್ಕೋಡಿಕಲ್ ಓದಿ. ಅವರು ರೆಡಿ ಇಲ್ಲದಿದ್ರೆ ಲಕ್ಷ್ಮಿ BV ಓದಿ. ಓದ್ತೇನೆ. ಓದಿ. ಇಂದಿನ ದಿನಗಳಲ್ಲಿ ತಮಗೆ ಪ್ರಿಯನಾದ ಶಿಷ್ಯ ತಮ್ಮನ್ನು ಅಗಲಿದಾಗ ಪ್ರಭುಪಾದರು ವಾಸ್ತವವಾಗಿ ಅತ್ತೆ ಬಿಡುತ್ತಿದ್ದರು. ಆ ಕಾಲದಲ್ಲಿ ಶಿಷ್ಯ ಹೇಗೆ ಗುರುವನ್ನು ಪರಿತ್ಯಜಿಸುವುದು ಸಾಮಾನ್ಯವಾದ ಸಂಗತಿಯಾಗಿರಲಿಲ್ಲ. ಆದರೆ ಬರುತ್ತಾ ಪ್ರಭುಪಾದರು ಇಂಥ ಅನೇಕ ವ್ಯಕ್ತಿಗಳನ್ನು ನೋಡಿದರು. ಅವರ ಕೆಲವು GBC ನಾಯಕರು ಮತ್ತು ಸನ್ಯಾಸಿಗಳು ಹೀಗೆ ಮಾಡಿದ್ದುಂಟು. 1967ರಲ್ಲಿ ಕೃಷ್ಣದೇವಿ ದಾಸಿ ಎನ್ನುವ ಪ್ರಭುಪಾದರ ಪ್ರಾರಂಭದ ಶಿಷ್ಯರಲ್ಲೊಬ್ಬರು ತಮ್ಮ ಪತಿ ಸುಬಲ ಎನ್ನುವವರನ್ನು ತೊರೆದು ತಮ್ಮ ಕೆಣೆಕಾರನೊಬ್ಬನ ಜೊತೆ ಓಡಿ ಹೋಗಿದ್ದರು. ಆಗ ಪ್ರಭುಪಾದರು ಸುಬಲ ಅವರನ್ನು ಸಮಾಧಾನಪಡಿಸಿದ್ದರು. ಒಬ್ಬ ವ್ಯಕ್ತಿ ಕೃಷ್ಣನ ಭಕ್ತನಾಗುವುದು ಸಾಮಾನ್ಯ ಸಂಗತಿ ಅಲ್ಲ ಎಂದು ವಿವರಿಸಿದ್ದರು. ಶ್ರೀಲ ಪ್ರಭುಪಾದರು ಆಗ ಹೀಗೆ ಹೇಳಿದ್ದರು: ಕೃಷ್ಣದಾಸಿ ಹೊರಟು ಹೋದದ್ದು ದೊಡ್ಡ ಸಂಗತಿಯಲ್ಲ, ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಉಳಿದಿದ್ದೇವಲ್ಲ, ಅದು ದೊಡ್ಡ ಸಂಗತಿ. ಭಕ್ತರು ಕೃಷ್ಣ ಪ್ರಜ್ಞೆಯನ್ನು ತ್ಯಜಿಸುವುದಕ್ಕೆ ಬೇರೆ ಬೇರೆ ಕಾರಣವಿರಬಹುದು. ಕಾರಣ ಯಾವುದೇ ಇರಲಿ, ಒಟ್ಟಾರೆ ಅದು ಮಾಯೆಯ ಪ್ರಭಾವ ಎಂದು ಪ್ರಭುಪಾದರು ಭಾವಿಸುತ್ತಿದ್ದರು. ಹೊಸ ಧರ್ಮದ ಅನುಯಾಯಿಗಳು ಒಬ್ಬ ವ್ಯಕ್ತಿ ಕೃಷ್ಣ ಪ್ರಜ್ಞೆಯನ್ನು ತ್ಯಜಿಸಬಹುದು, ಅಥವಾ ಹೊಸ ಆರ್ಥಿಕ ಅವಕಾಶಗಳು ದೊರೆತಾಗ ಆತ ಕೃಷ್ಣ ಪ್ರಜ್ಞೆಯನ್ನು ತ್ಯಜಿಸಬಹುದು. ಕಾರಣ ಏನೇ ಇರಲಿ, ಒಟ್ಟಾರೆ ಆ ವ್ಯಕ್ತಿ ಜೀವನವನ್ನು ಇಂದ್ರಿಯ ಉಪಭೋಗಕ್ಕಾಗಿ ವ್ಯಯಿಸುತ್ತಿದ್ದಾನೆ ಎಂಬುದು ನಿಶ್ಚಯ. ಹಾಗೆ ಮಾಡುವಾಗ ಆತ್ಮ ಸಾಕ್ಷಾತ್ಕಾರದ ನಿಷ್ಠುರ ಮಾರ್ಗವನ್ನು ಆತ ತ್ಯಜಿಸಿರುತ್ತಾನೆ. ವಿಷಯದಲ್ಲಿ ಇದು 100% ಸತ್ಯ. ಪ್ರಭುಪಾದರು ಆತನನ್ನು ನೀನೀಗ ಏನು ಮಾಡುತ್ತಿದ್ದೆ ಎಂದು ಕೇಳಿದಾಗ ಅವನು ಗಟ್ಟಿಯಾಗಿ ನಕ್ಕು ಸೆಕ್ಸೋಫೋನ್ ನುಡಿಸುತ್ತಿದ್ದೇನೆ ಎಂದು ಉತ್ತರಿಸಿದ. ಆತ 16 ಸುತ್ತು ಜಪ ಮಾಡುತ್ತಿದ್ದಾನೆಯೇ, 4 ನಿಯಮಗಳನ್ನು ಪಾಲಿಸುತ್ತಿದ್ದಾನೆಯೇ ಎಂದು ಕೇಳುವ ಅಗತ್ಯವೇ ಉಳಿಯಲಿಲ್ಲ. ಆದರೆ ತಾನು ಚೆನ್ನಾಗಿ ಬದುಕುತ್ತಿದ್ದೇನೆ ಎಂಬುದು ಪ್ರಭುಪಾದರಿಗೆ ತಿಳಿಯಬೇಕು ಎಂದು ಋಷಿಯ ಅಪೇಕ್ಷೆ. ಋಷಿ: ನಾನೀಗ ಮೊದಲಿಗಿಂತ ಹೆಚ್ಚು ಸ್ವತಂತ್ರನಾಗಿದ್ದೇನೆ. ಪ್ರಭುಪಾದ ಸವಾಲು ಹಾಕುವ ಧ್ವನಿಯಲ್ಲಿ: ನಿಜವಾದ ಸ್ವಾತಂತ್ರ್ಯ ನಿನಗಿದೆಯೇ? ಋಷಿ: ತಕ್ಕ ಮಟ್ಟಿಗೆ ನಾನು ಬೇಕಾದ್ದು ಓದಬಹುದು, ಬೇಕಾದ್ದು ಮಾಡಬಹುದು. ಪ್ರಭುಪಾದ: ನಿನ್ನ ವಯಸ್ಸೆಷ್ಟು? ಋಷಿ: 29. ಪ್ರಭುಪಾದ: ಮುದುಕನಾಗದಿರುವ ಸ್ವಾತಂತ್ರ್ಯ ನಿನಗಿದೆಯೇ? ಇಲ್ಲ. ಋಷಿ: ಇಲ್ಲ. ಪ್ರಭುಪಾದ: ಹಾಗಾದ್ರೆ ಏನು ಸ್ವಾತಂತ್ರ್ಯ ನಿನ್ನದು? ಋಷಿ ಸಣ್ಣಗೆ ನಕ್ಕು: ಆ ಬಗ್ಗೆ ನನಗೆ ಚಿಂತೆ ಇಲ್ಲ. ಪ್ರಭುಪಾದ: ಹಾಗೂ ನಾನಿನ್ನೂ ಶೋಧಿಸುತ್ತಲೇ ಇದ್ದೇನೆ. ನನಗೀಗ 78 ವರ್ಷ. ಸಾಯುವ ಇಚ್ಛೆ ನನಗಿಲ್ಲ, ಆದರೆ ನಾನು ಸಾಯಲೇಬೇಕಾಗುತ್ತದೆ. ನೀನು ಮುದುಕನಾಗಲೇಬೇಕು. ಮುದುಕ ಆಗುವುದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಋಷಿ: ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಲಕ್ಷ್ಮಿ BV ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಋಷಿ ಕೃಷ್ಣ ಪ್ರಜ್ಞೆಯ ತತ್ವಜ್ಞಾನವನ್ನು ನೆನಪು ಮಾಡಿಕೊಳ್ಳುತ್ತಾ ಪ್ರಭುಪಾದರ ವಿರುದ್ಧ ವಾದ ಮಾಡಲು ಪ್ರಯತ್ನಿಸಿದ. ಆತ ಮುದುಕನಾಗಬಹುದು, ಆದರೆ ಆತ್ಮವು ಚಿರಸ್ಥಾಯಿಯಾದ್ದರಿಂದ ಸಾವಿನ ನಂತರ ಅವನು ಸ್ವಾತಂತ್ರ್ಯವನ್ನು ಪಡೆಯುತ್ತಾನೆ ಮತ್ತು ಬೇರೆ ರೀತಿಯ ಸ್ವಾತಂತ್ರ್ಯ ಇದೆ. ಪ್ರಭುಪಾದರು ತಮ್ಮ ಹಳೆಯ ವಾದದ ದಾಟಿಯನ್ನೇ ಮುಂದುವರಿಸಿದರು. ಮೃತ್ಯು ಅನಿವಾರ್ಯ, ಮುಪ್ಪು ಯಾರಿಗೂ ಬೇಕಾಗಿಲ್ಲ. ಯೌವನವನ್ನು ಎಲ್ಲರೂ ಬಯಸುತ್ತಾರೆ. ಆರೋಗ್ಯಕ್ಕಾಗಿ ಮುದುಕ ಕೂಡ ಸಮುದ್ರ ಕಿನಾರೆಗೆ ಹೋಗುತ್ತಾನೆ. ನನಗೂ ಯೌವನ ಬೇಕು, ಆದರೆ ಅದನ್ನು ಪಡೆಯುವುದು ಅಸಾಧ್ಯ. ಆಗಿರುವಾಗ ಸ್ವಾತಂತ್ರ್ಯ ಎಲ್ಲಿದೆ? ಅನಂತರ ಪ್ರಭುಪಾದರು ಎಷ್ಟೋ ಹೊತ್ತು ಮಾತನಾಡಿದರು. ಅದರಿಂದ ಋಷಿಗೆ ಅನುಕೂಲವಾಗಲಿ ಎನ್ನುವುದು ಅವರ ಅಪೇಕ್ಷೆ.
ಹಾಗೆಯೇ ಕೋಣೆಯಲ್ಲಿರುವ ಉಳಿದ ಭಕ್ತರಿಗೂ ಅನುಕೂಲವಾಗಲಿ ಎನ್ನುವುದು ಅವರ ಅಪೇಕ್ಷೆ. ಮಾಯೆಯ ಪ್ರಭಾವಕ್ಕೆ ಸಿಕ್ಕ ವ್ಯಕ್ತಿಗಳು ತಾವು ಸ್ವತಂತ್ರರು ಎಂದು ಘೋಷಿಸುತ್ತಾರೆ. ಮಾದಕ ವ್ಯಸನಿ ಮತ್ತು ಕುಡುಕ ಕೂಡ ತಾನು ಸ್ವತಂತ್ರ ಎಂದು ಭಾವಿಸುತ್ತಾನೆ. ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಬೀಳುವುದಕ್ಕೆ ಅವನು ಸ್ವತಂತ್ರನೇ. ಆದರೂ ಅವನ ಕ್ರಿಯೆಗಳು ಭೌತಿಕ ಸ್ವಭಾವದ ನಿಷ್ಠುರ ನ್ಯಾಯ ಸೂತ್ರಗಳಿಗೆ ಅವನನ್ನು ಈಡು ಮಾಡುತ್ತವೆ. ನ್ಯಾಯ ರಕ್ಷಣೆಯಿಂದ ಅವನು ಹೊರಬಿದ್ದು ಸೆರೆಮನೆಯಲ್ಲಿ ಕೊಳೆಯಬೇಕಾಗುತ್ತದೆ. ನಾನು ಸ್ವತಂತ್ರ ಎಂದು ಅವನು ಹೇಳಿದರೆ ಏನು ಪ್ರಯೋಜನ? ಆದುದರಿಂದ ಕೃಷ್ಣ ಹೇಳುತ್ತಾನೆ, ನಿನಗೆ ಏನು ಸ್ವಲ್ಪ ಸ್ವಾತಂತ್ರ್ಯವಿದೆಯೋ ಅದನ್ನು ನನಗೆ ಅರ್ಪಿಸು. ಹುಸಿ ಸ್ವಾತಂತ್ರ್ಯದ ಬಗ್ಗೆ ಪ್ರಭುಪಾದರು ಮಾಡಿದ ಟೀಕೆ ಸರಿಯಾಗಿತ್ತು. ಮಾತಾಜಿ ಅದನ್ನು ಬಂದ್ ಸರಿಯಾಗಿತ್ತು. ಬಂದ 2 ಹಾ, ಗಂಟೆಯೊಳಗೆ ಬಂದ 2 ಗಂಟೆಯೊಳಗೆ ಲಗುನ ಕಿನಾರೆಯ ಅತೀಂದ್ರಿಯ ವ್ಯಕ್ತಿಯ ಬಣ್ಣ ಬಯಲಾಗಿತ್ತು. ಋಷಿ ನಗುತ್ತಾ ವಾದವನ್ನು ಮುಂದುವರಿಸಿದ. ಆದರೆ ಪ್ರಭುಪಾದರ ಮುಂದೆ ಅವನು ಸರಿಯಾಗಿ ಉತ್ತರ ಗೊತ್ತಿಲ್ಲದ ಇನ್ನೊಬ್ಬ ಯುವಕ ಅಷ್ಟೇ. ವಾದ ಬೆಳೆಸುವುದಕ್ಕೆ ಪ್ರಭುಪಾದರಿಗೆ ಉತ್ಸಾಹವಿರಲಿಲ್ಲ. ತಮ್ಮ ಶಿಷ್ಯನಿಗೆ ಸಹಾಯ ಮಾಡುವುದು ಅವರ ಅಪೇಕ್ಷೆಯಾಗಿತ್ತು. ಆದರೆ ಋಷಿ ತನಗಿದ್ದ ಸ್ವಾತಂತ್ರ್ಯವನ್ನು ಕೃಷ್ಣನ ಪ್ರತಿನಿಧಿಯನ್ನು ವಿರೋಧಿಸಲು ಬಳಸುತ್ತಿದ್ದ. ಕೃಷ್ಣನನ್ನು ನಂಬುವ ಬದಲು ತನ್ನ ಯೌವನವನ್ನು ಮತ್ತೇರಿಸುವ ದ್ರವ್ಯಗಳನ್ನು, ತನ್ನ ಸಂಗೀತವನ್ನು ನಂಬಿಕೊಂಡು ಮಾತನಾಡುತ್ತಿದ್ದ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಏನಾಯ್ತು? ಓದಿ ಮಾತಾಜಿ. ಲಕ್ಷ್ಮೀ ಬೀವಿ ಮಾತಾಜಿ ಹಾ, ಓದ್ಲಾ ಮಾತಾಜಿ? ಓದಿ ಸ್ವಲ್ಪ ಇರುತ್ತೆ. ಅಷ್ಟರಲ್ಲಿ ಬಾಗಿಲು ತೆರೆಯಿತು. ಶ್ರೀಲ ಪ್ರಭುಪಾದರೆ, ಕೆಲವು ಪ್ರಾಧ್ಯಾಪಕರು ಬಂದಿದ್ದಾರೆ ಎಂದು ಶಿಷ್ಯನೊಬ್ಬ ಹೇಳಿದ. ಅವರು ನಮ್ಮ ವಲಯಕ್ಕೆ ಸೇರಿದವರೇ. ಪ್ರಭುಪಾದರು ಹೊಸ ಅತಿಥಿಗಳನ್ನು ಸ್ವಾಗತಿಸಿದರು. ಮುಂದೆ ಮೆತ್ತೆಯ ಮೇಲೆ ಕುಳಿತುಕೊಳ್ಳಲು ಹೇಳಿದರು. ಪ್ರಭುಪಾದ, ನಾನು ಈ ಹುಡುಗನೊಂದಿಗೆ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುತ್ತಿದ್ದೆ. ನಮಗೆ ಯಾವುದೇ ಸ್ವಾತಂತ್ರ್ಯವಿಲ್ಲ ಎಂಬುದು ನನ್ನ ಅಭಿಪ್ರಾಯ. ನಾವು ಯಾವಾಗಲೂ ಬೇರೆಯವರನ್ನು ಅವಲಂಬಿಸಿರುತ್ತೇವೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಒಬ್ಬರು ಪ್ರಾಧ್ಯಾಪಕರು ಒಪ್ಪಿ ತಲೆಯಾಡಿಸಿದರು. ಅನಂತರ ಪ್ರಭುಪಾದರು ಮಾತು ಮುಂದುವರಿಸಿದರು. 1 ಗಂಟೆಗೂ ಹೆಚ್ಚು ಸಮಯ ಅವರು ಪ್ರಾಧ್ಯಾಪಕರೊಂದಿಗೆ ಮಾತನಾಡುತ್ತಲೇ ಇದ್ದರು. ಮಾತು ಮುಗಿಯುವ ಹೊತ್ತಿಗೆ 13 ವರ್ಷದ ಮಗ ಸೌಮ್ಯ ಕೋಣೆಯ ಹಿಂಭಾಗದಿಂದ ಪ್ರಭುಪಾದರ ಬಳಿಗೆ ನಡೆದು ಬಂದ. ಮೇಜಿನ ಮೇಲಿದ್ದ ಸ್ವಲ್ಪ ಹಣವನ್ನು ಪ್ರಭುಪಾದರು ಮಗುವಿಗೆ ಕೊಟ್ಟರು. ಹುಡುಗ ಓಡಿ ಹೋಗಿ ಅದನ್ನು ತಾಯಿಗೆ ಕೊಟ್ಟು ಪ್ರಭುಪಾದರು ಜ್ಞಾಪಿಸಿಕೊಂಡರು. ನಾನು ಚಿಕ್ಕವನಾಗಿದ್ದಾಗ ನನಗೆ ಅದನ್ನು ತೆಗೆದುಕೊಂಡು ಹೋಗಿ ನನ್ನ ತಾಯಿಗೆ ಕೊಡುತ್ತಿದ್ದೆ. ಯಾವಾಗಲೂ ತಾಯಿಯ ಬಗ್ಗೆ ಕೋಪ ಬಂದರೆ ಕೊಟ್ಟ ಹಣವನ್ನು ಹಿಂದಿರುಗಿಸು ಎಂದು ಆಕೆಗೆ ಹೇಳುತ್ತಿದ್ದೆ. ಕೆಲವು ಸಲ ನಾನು ತಾಯಿಯ ಪರ್ಸ್ನಿಂದ ಹಣ ಕದ್ದು ಚಾರ್ಲಿ ಚಾಪ್ಲಿನ್ನರ ಸಿನಿಮಾ ನೋಡಲು ಹೋಗುತ್ತಿದ್ದೆ. ಚಾಪ್ಲಿನ್ನ ಹಾರ್ಡ್ ಟೈಮ್ಸ್ ಚಿತ್ರದಲ್ಲಿ ಪ್ರಭುಪಾದರಿಗೆ ಪ್ರಿಯವಾದ ದೃಶ್ಯವೊಂದಿತ್ತು. ಚಾರ್ಲಿ ಚಾಪ್ಲಿನ್ ಟೇಬಲ್ ಮುಂದೆ ಕುಳಿತಿದ್ದಾನೆ. ಅವನ ಮುಂದಿರುವ ತಟ್ಟೆಯಲ್ಲಿ ಒಂದು ಬೂಟ್ ಇದೆ. ಕೈಯಲ್ಲಿ ನೈಫ್ ಮತ್ತು ಫೋರ್ಕ್ ಹಿಡಿದು ಬೂಟನ್ನು ತಿನ್ನಲು ಚಾಪ್ಲಿನ್ ಸಿದ್ಧನಾಗಿದ್ದಾನೆ. ಇದೇ ಆ ದೃಶ್ಯ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಚೆನ್ನಾಗಿದೆ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇಲ್ವಲ್ಲ? ಯಾರಿಗೂ ಕೇಳಿಸ್ತಿಲ್ವಾ? ಇಲ್ಲ ಇಲ್ಲ ಮಾತಾಜಿ, ಕೇಳಿಸ್ತಾ ಇಲ್ಲ. ಕೇಳಿಸ್ತಿದೆ ಮಾತಾಜಿ. ಅವರು ಓದ್ತಾ ಇದ್ದಾರೆ ಅಂತ ಕಾಣಿಸ್ತದೆ. ಹರೇ ಕೃಷ್ಣ ಮಾತಾಜಿ. ನಾಗವೇಣಿ ಮಾತಾಜಿ. ಕೇಳುದಿಲ್ಲವಾ? ಇಲ್ಲ, ಇಲ್ಲ ಮಾತಾಜಿ, ಕೇಳಿಸ್ತಿಲ್ಲ. ಸ್ಟಾರ್ಟಿಂಗ್ ಇಂದ ಕೇಳಲಿಲ್ಲವಾ? ಇದು ಕೇಳಿತಾ? ಮಾದಕ ದ್ರವ್ಯವು ಕೃಷ್ಣನು ಅಂತ ಹೇಳಿ ಕೇಳಿತಾ? ಇಲ್ಲ, ಅವ್ರು ಓದಿದ್ದು ಒಂದೇ ಆಗಿದ್ದು, ತಿರ್ಗಾ ಯಾವ್ದು ಕೇಳಿ. ಒಂದೇಯಾ? ಬಾಕಿ ಯಾವ್ದು ಹ್ಮ್. ಕೇಳಿಲ್ಲ. ಓಕೆ ಕೇಳಿಲ್ಲ. ಓಕೆ. ಇಲ್ಲಿ ಜುಲೈ 25 ಲಾಸ್ ಏಂಜಲೀಸ್ಗೆ ಆ ಲಗುನಾ ಕಿನಾರೆಗೆ 2 ಗಂಟೆಯ ದಾರಿ. ಆ ಕಿನಾರೆಯ ಪಕ್ಕದಲ್ಲಿ ಇದ್ದ ದೇವಾಲಯದಲ್ಲಿ ಅತಿಥಿಗಳು ಮತ್ತು ಸಂದರ್ಶಕ ಭಕ್ತರು ತುಂಬಾ ಸೇರಿದ್ರು. ಅಲ್ಲಿ ಹೊಸದಾಗಿ ನಿರ್ಮಿಸಿದ್ದಾರೆ ಒಂದು ವ್ಯಾಸಾಸನ, ಅದರ ಮೇಲೆ ಈಗ ಪ್ರಭುಪಾದರು ಹೋಗಿ ಕುಳಿತುಕೊಳ್ತಾರೆ. ಆನಂತರದ ದೇವಾಲಯದ ಮುಖ್ಯಸ್ಥರು ಒಬ್ಬೊಬ್ಬರಾಗಿ ಬಂದು ಅವರ ಪಾದಗಳಿಗೆ ಆ ಅಭಿಷೇಕವನ್ನು ಮಾಡ್ತಾರೆ. ಅವರು ತಮ್ಮ ಪ್ರವಚನದಲ್ಲಿ ಪ್ರಭುಪಾದರು ಆ ಮತ್ತೇರಿಸುವ ಮಾದಕ ದ್ರವ್ಯಗಳನ್ನು ತೆಗೆದುಕೊಳ್ಳುವುದರ ವಿರುದ್ಧವಾಗಿ ಮಾತನಾಡ್ತಾರೆ. ಇಲ್ಲಿ ಯಾರಾದ್ರೂ ನೀವೇ ನಿಯಂತ್ರಕ ಅಂತ ಹೇಳಿ ಹೇಳ್ಬಹುದಾ? ಯಾರಾದ್ರೂ ಇದ್ದೀರಾ ಅಂತ ಕೇಳ್ತಾರೆ. ಆ ಪ್ರಶ್ನೆಗೆ ಉತ್ತರ ಕೊಡುವ ಒಬ್ಬರಾದ್ರೂ ಇದ್ದೀರಾ ಅಂತ ಹೇಳಿ ಕೇಳ್ತಾರೆ. ನಾನೇ ನಿಯಂತ್ರಕ ಅಂತ ಹೇಳಿ ನೀವು ಎಲ್ಲ ಭಾವಿಸಬಹುದು, ಆದ್ರೆ ನೀವು ಮಾದಕ ದ್ರವ್ಯಗಳನ್ನು ಅದರ ನಿಯಂತ್ರಣದಲ್ಲಿ ಇದ್ದೀರಿ. ಲಗುನಾ ಕಿನಾರೆಯ ನಗರ ಮಾದಕ ದ್ರವ್ಯಗಳ ಅದೊಂದು ವ್ಯವಹಾರವೇ ಅಲ್ಲಿ ಕುಪ್ರಸಿದ್ಧವಾಗಿತ್ತು. ಅಲ್ಲಿ ಯಾರನ್ನಾದ್ರೂ ಭಾವುಕ ಆಧ್ಯಾತ್ಮಿಕತೆಯಿಂದ ಮೆಚ್ಚಿಸಲು ಪ್ರಭುಪಾದರು ಬಂದಿರ್ಲಿಲ್ಲ. ಅಂದ್ರೆ ಆ ಬ್ರಹ್ಮ ವಲಯವನ್ನು ಛೇದಿಸುವುದೇ ಅದೇ ಪ್ರಭುಪಾದರ ಉದ್ದೇಶ ಆಗಿತ್ತು. ಗುರುಗಳ ಪಾದಾಭಿಷೇಕ ಮಾಡುವುದು ಒಳ್ಳೆಯದು. ನಿಜವಾದ ಭಕ್ತರು ಯಾರು ಇದ್ದಾರೋ ಅವರು ಗುರುಗಳು ಯಾವುದು ವಿಧಿಸಿದಂತಹ ನೀತಿ ನಿಯಮಗಳು ಅದನ್ನು ನಿಷ್ಠೆಯಿಂದ ಪಾಲಿಸಬೇಕಾಗ್ತದೆ. ಈಗ ನನ್ನನ್ನು ನಿಯಂತ್ರಿಸುತ್ತಿರುವ ಆ ಶಕ್ತಿ ಮಾದಕ ದ್ರವ್ಯವೋ ಕೃಷ್ಣನೋ, ಎರಡರಲ್ಲಿ ಒಂದನ್ನು ಆತ ಆರಿಸಿಕೊಳ್ಬೇಕು. ಪ್ರಭುಪಾದರು ದೇವಾಲಯದ ಪಕ್ಕದಲ್ಲಿದ್ದ ಮನೆಯೊಂದರಲ್ಲಿ ಅಲ್ಲಿ ಉಳಿದುಕೊಳ್ತಿದ್ರು. ಅವರನ್ನು ಮೊದಲು ನೋಡಲು ಬಂದವರು ಋಷಿದಾಸ ಅಂತೇಳಿ. ಈತ ದೀಕ್ಷೆಯ ಕಾಲದಲ್ಲಿ ತೆಗೆದುಕೊಂಡಿದ್ದ ಆ ಪ್ರಮಾಣ ವಚನವನ್ನು ತಿರಸ್ಕರಿಸಿದ. ಕೃಷ್ಣ ಪ್ರಜ್ಞೆಯಿಂದ ಹೊರತಾಗಿದ್ದ ವ್ಯಕ್ತಿ ಉದ್ದವಾದ ಒಂದು ಗುಂಗುರು ಕೂದಲು ಮತ್ತು ಗಡ್ಡ ಬಿಟ್ಟಿದ್ದ. ಆ ಮನುಷ್ಯ ತನ್ನ ಪೂರ್ವಾಶ್ರಮದ ಗುರುವನ್ನು ಸ್ವಲ್ಪ ಕಾಲ ನೋಡಿ ಹೋಗೋಣ ಅಂತೇಳಿ ಬಂದಿದ್ರು. ಪ್ರಭುಪಾದರು ಋಷಿದಾಸರನ್ನು ಖುಷಿಯಿಂದ ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ. ಇಬ್ಬರು ಮುಗುಳ್ನಕ್ಕರು, ಮುಗುಳ್ನಗೆಯ ವಿನಿಮಯ ಆಯ್ತಲ್ಲಿ. ಆಮೇಲೆ ಋಷಿಯು ನಿಲುವು ಅದು ನಿರ್ಲಜ್ಜವಾಗಿತ್ತು, ಅವಿಧೇಯತೆಯಿಂದ ಅದು ಕೂಡಿತ್ತು. ಪಶ್ಚಾತ್ತಾಪದ ಒಂದು ಎಳೆ ಕೂಡ ಆತನ ಮುಖದಲ್ಲಿ ಇಲ್ಲ. ಕೆಲವು ವರ್ಷಗಳ ಹಿಂದೆ ತಾವೇ ಸನ್ಯಾಸಾಶ್ರಮವನ್ನು ನೀಡಿದ ಆ ಯುವಕನನ್ನು ಇಂತಹ ಸ್ಥಿತಿಯಲ್ಲಿ ನೋಡಿದಾಗ ಪ್ರಭುಪಾದರಿಗೆ ಸಂತೋಷವೇನೂ ಆಗ್ಲಿಲ್ಲ. ಇಂದಿನ ದಿನಗಳಲ್ಲಿ ತಮಗೆ ಪ್ರಿಯವಾದ ಶಿಷ್ಯ ತಮ್ಮನ್ನು ಅಗಲಿದಾಗ ಪ್ರಭುಪಾದರು ವಾಸ್ತವವಾಗಿ ಅತ್ತೇ ಬಿಡ್ತಿದ್ರು. ಆ ಕಾಲದಲ್ಲಿ ಶಿಷ್ಯ ಹೀಗೆ ಗುರುವನ್ನು ಪರಿತ್ಯಜಿಸುವುದು ಸಾಮಾನ್ಯವಾದ ಸಂಗತಿ ಆಗಿರ್ಲಿಲ್ಲ. ಆದ್ರೆ ಬರಬರುತ್ತಾ ಪ್ರಭುಪಾದರು ಇಂತಹ ಅನೇಕ ವ್ಯಕ್ತಿಗಳನ್ನು ನೋಡ್ತಾರೆ. ಆದ್ರೆ ಕೆಲವು GBC ನಾಯಕರು ಮತ್ತು ಸನ್ಯಾಸಿಗಳು ಹೀಗೆ ಮಾಡಿದ್ದು ಉಂಟು. 1967ರಲ್ಲಿ ಕೃಷ್ಣಾದೇವಿ ದಾಸಿ ಎನ್ನುವ ಪ್ರಭುಪಾದರ ಪ್ರಾರಂಭದ ಶಿಷ್ಯರಲ್ಲಿ ಒಬ್ಬರು ತಮ್ಮ ಪತಿ ಸುಬಲಾ ಎನ್ನುವವರನ್ನು ತೊರೆದು ತಮ್ಮ ಗೆಣೆಕಾರನೊಬ್ಬನ ಜೊತೆ ಓಡಿ ಹೋದ್ರು. ಆಗ ಪ್ರಭುಪಾದರು ಸುಬಲಾ ಅವರನ್ನು ಸಮಾಧಾನ ಮಾಡ್ತಿದ್ರು. చూసి చిన్న ఐరన్ వద్దు నేను డ్రైవర్స్ ಹರೇ ಕೃಷ್ಣ. ಇಲ್ಲಿ ಕೃಷ್ಣದಾಸಿ ದೇವಿದಾಸಿ ಎನ್ನುವ ಪ್ರಭುಪಾದ ಪ್ರಾರಂಭದ ಶಿಷ್ಯರಲ್ಲೊಬ್ಬಳು. ಅವಳು ತಮ್ಮ ಪತಿ ಸುಬಲಾ ಎನ್ನುವವರನ್ನು ತೊರೆಯುತ್ತಾಳೆ. ಅವಳು ಬೇರೆ ಗೆಣೆಗಾರನೊಬ್ಬನವ್ರ ಜೊತೆ ಓಡಿ ಹೋಗ್ತಾಳೆ. ಪ್ರಭುಪಾದ್ರ ಸುಬಲಾ ಅವರನ್ನು ಸಮಾಧಾನ ಮಾಡ್ತಾರೆ.
ಒಬ್ಬ ವ್ಯಕ್ತಿ ಕೃಷ್ಣನ ಭಕ್ತನಾಗುವುದು ಅದೇನು ಸಾಮಾನ್ಯ ಸಂಗತಿ ಅಲ್ಲ ಅಂತೇಳಿ ವಿವರಿಸ್ತಾರೆ. ಶ್ರೀಲ ಪ್ರಭುಪಾದರು ಆಗ ಹೀಗೆ ಹೇಳಿದ್ರು, ಕೃಷ್ಣದಾಸಿ ಹೊರಟು ಹೋದದ್ದು ದೊಡ್ಡ ಸಂಗತಿ ಅಲ್ಲ, ಕೃಷ್ಣ ಪ್ರಜ್ಞೆಯಲ್ಲಿ ಉಳಿದಿದ್ದೇವಲ್ಲ ಅದೇ ದೊಡ್ಡ ಸಂಗತಿ ಅಂತ ಹೇಳ್ತಾರೆ. ಭಕ್ತರು ಕೃಷ್ಣ ಪ್ರಜ್ಞೆಯನ್ನು ತ್ಯಜಿಸುವುದಕ್ಕೆ ಬೇರೆ ಬೇರೆ ಕಾರಣ ಇದೆ. ಕಾರಣ ಯಾವುದೇ ಇರಲಿ, ಒಟ್ಟಾರೆ ಅದು ಮಾಯೆಯ ಪ್ರಭಾವ ಅಂತ ಹೇಳಿ ಪ್ರಭುಪಾದ್ರೆ ಅಲ್ಲಿ ತಿಳಿದಿದ್ರು. ಹೊಸ ಧರ್ಮದ ಅನುಯಾಯಿಗಳು ಒಬ್ಬ ವ್ಯಕ್ತಿ ಕೃಷ್ಣ ಪ್ರಜ್ಞೆಯನ್ನು ತ್ಯಜಿಸಬಹುದು, ಅಥವಾ ಹೊಸ ಆರ್ಥಿಕ ಅವಕಾಶಗಳು ದೊರೆತಾಗ ಆತ ಕೃಷ್ಣ ಪ್ರಜ್ಞೆಯನ್ನು ತ್ಯಜಿಸಬಹುದು. ಕಾರಣ ಏನೇ ಇರ್ಬೋದು, ಒಟ್ಟಾರೆ ಆ ವ್ಯಕ್ತಿ ಜೀವನವನ್ನು ಇಂದ್ರಿಯ ಉಪಭೋಗಕ್ಕಾಗಿ ಇದ್ ಮಾಡ್ತಾನೆ, ವಹಿಸ್ತಾನೆ ಎಂಬುದು ಅಲ್ಲಿ ನಿಶ್ಚಯ. ಹಾಗೆ ಮಾಡುವಾಗ ಆತ್ಮ ಸಾಕ್ಷಾತ್ಕಾರದ ನಿಷ್ಠುರವಾದ ಮಾರ್ಗವನ್ನು ಆತ ತ್ಯಜಿಸಿರುತ್ತಾನೆ. ಋಷಿಯ ವಿಷಯದಲ್ಲಿ ಇದು 100% ಸತ್ಯವಾಗ್ತದೆ. ಪ್ರಭುಪಾದರು ಆತನನ್ನು ನೀನೀಗ ಏನು ಮಾಡ್ತಿದ್ದಿ ಎಂದು ಕೇಳಿದಾಗ ಅವನು ಗಟ್ಟಿಯಾಗಿ ನಕ್ಕು ಸಾಕ್ಷಪವನ್ನು ನುಡಿಸ್ತಾ ಇದ್ದೇನೆ ಅಂತ ಹೇಳಿ ಉತ್ತರ ಕೊಟ್ಟ. ಆತ 16 ಸುತ್ತು ಜಪ ಮಾಡುತ್ತಿದ್ದಾನೆ, 4 ನಿಯಮಗಳನ್ನು ಪಾಲಿಸ್ತಾನೆ ಅಂತ ಕೇಳುವ ಅಗತ್ಯವೇ ಉಳಿಲಿಲ್ಲ ಅಲ್ಲಿ. ಅವನು ಚೆನ್ನಾಗಿ ಬದುಕುತ್ತಿದ್ದ ಎಂದು ಪ್ರಭುಪಾದರಿಗೆ ತಿಳಿಯಬೇಕು ಎಂದು ಋಷಿಯ ಅಪೇಕ್ಷೆ. ನಾನೀಗ ಮೊದಲಿಗಿಂತ ಹೆಚ್ಚು, ಅವನು ಋಷಿ ಹೇಳ್ತಾನೆ, ನಾನೀಗ ಮೊದಲಿಗಿಂತ ಹೆಚ್ಚು ಸ್ವಾತಂತ್ರ್ಯನಾಗಿದ್ದಾನೆ. ಆಗ ಪ್ರಭುಪಾದರು ಸವಾಲು ಹಾಕುವ ಧ್ವನಿಯಲ್ಲಿ ಕೇಳ್ತಾರೆ, ನಿಜವಾದ ಸ್ವತಂತ್ರ ನಿನ್ಗಿದೆಯಾ ಅಂತ ಹೇಳಿ. ಆಗ ಋಷಿ ಹೇಳ್ತಾನೆ, ತಕ್ಕ ಮಟ್ಟಿಗೆ ನಾನು ಬೇಕಾದು ಓದ್ಬೋದು, ಬೇಕಾದು ಮಾಡ್ಬೋದು ಅಂತ. ಪ್ರಭುಪಾದರು ನಿನ್ನ ವಯಸ್ಸೆಷ್ಟು? ಆಗ ಋಷಿ 29 ಅಂತ ಹೇಳ್ತಾನೆ. ಪ್ರಭುಪಾದ್ರಾಗ ಮುದುಕನಾಗದಿರುವ ಸ್ವಾತಂತ್ರ್ಯ ನಿನಗಿದೆಯಾ ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳ್ತಾನೆ ಋಷಿ. ಪ್ರಭುಪಾದ ಹಾಗಾದ್ರೆ ಏನು ಸ್ವಾತಂತ್ರ್ಯ ನಿನ್ನದು? ಅದಕ್ಕೆ ಋಷಿ ಸ್ವಲ್ಪ ಮೆಲ್ಲಕ್ಕೆ ನಗ್ತಾನೆ, ಈ ಬಗ್ಗೆ ನನಗೆ ಚಿಂತೆ ಇಲ್ಲ ಅಂತ ಹೇಳಿದೆ. ಪ್ರಭುಪಾದ್ರ ಹಾಗೂ ನಾನಿನ್ನು ಶೋಧಿಸ್ತಲೇ ಇದ್ದೇನೆ, ನನಗೀಗ 88 ವರ್ಷ, ಸಾಯುವ ಇಚ್ಛೆ ನನಗೆ ಇಲ್ಲ, ಆದ್ರೆ ನಾನು ಸಾಯಲೇಬೇಕಾಗ್ತದೆ. ನೀನು ಮುದುಕನಾಗ್ಲೇಬೇಕು, ಮುದುಕ ಆಗುವುದಕ್ಕೆ ಯಾರಿಗೂ ಕೂಡ ಇಷ್ಟ ಇಲ್ಲ. ಇದು ನಿಜವಾಗಿ ಹೌದು. ಋಷಿ ಕೃಷ್ಣ ಪ್ರಜ್ಞೆಯ ತತ್ವಜ್ಞಾನವನ್ನು ನೆನಪು ಮಾಡಿಕೊಳ್ಳುತ್ತಾ ಆ ಪ್ರಭುಪಾದರ ವಿರುದ್ಧ ವಾದ ಮಾಡ್ಲಿಕ್ಕೆ ಈಗ ಪ್ರಯತ್ನ ಮಾಡ್ತಾನೆ. ಆತ ಮುದುಕನಾಗಬಹುದು, ಆದ್ರೆ ಆತ್ಮ ಅದು ಚಿರಸ್ಥಾಯಿ ಆಗಿರುವುದರಿಂದ ಸಾವಿನ ನಂತರ ಅವನು ಸ್ವಾತಂತ್ರ್ಯವನ್ನು ಪಡೀತಾನೆ, ಮತ್ತೆ ಬೇರೆ ರೀತಿಯ ಸ್ವಾತಂತ್ರ್ಯ ಇದೆ. ಪ್ರಭುಪಾದರು ತಮ್ಮ ಅಲೆಯವಾದದ ದಾಟಿಯನ್ನೇ ಮುಂದುವರಿಸ್ತಾರೆ. ಮೃತ್ಯು ಅನಿವಾರ್ಯ, ಮುಪ್ಪು ಯಾರಿಗೂ ಬೇಕಿಲ್ಲ, ಯೌವನ ಎಲ್ಲರೂ ಬಯಸ್ತಾರೆ. ಆರೋಗ್ಯಕ್ಕಾಗಿ ಮುದುಕ ಕೂಡ ಸಮುದ್ರ ಕಿನಾರಕ್ಕೆ ಹೋಗ್ತಾನೆ, ನನ್ಗೆ ಯೌವನ ಬೇಕು, ಆದ್ರೆ ಅದನ್ನು ಪಡೆಯುವುದು ಅಸಾಧ್ಯ. ಆಗಿರುವಾಗ ಸ್ವಾತಂತ್ರ್ಯ ಎಲ್ಲಿದೆ? ಆನಂತರ ಪ್ರಭುಪಾದರು ಎಷ್ಟೋ ಹೊತ್ತು ಮಾತನಾಡ್ತಾರೆ. ಆದ್ರಿಂದ ಋಷಿಗೆ ಅನುಕೂಲವಾಗ್ಲಿ ಎನ್ನುವುದು ಅವರ ಅಪೇಕ್ಷೆ. ಹಾಗೆಯೇ ಕೋಣೆಯಲ್ಲಿರೋ ಉಳಿದ ಭಕ್ತರಿಗೂ ಕೂಡ ಅನುಕೂಲ ಆಗ್ಲಿ ಎಂಬುದೇ ಅವರ ಅಪೇಕ್ಷೆ. ಮಾಯೆಯ ಪ್ರಭಾವಕ್ಕೆ ಸಿಕ್ಕ ವ್ಯಕ್ತಿಗಳು ತಾವು ಸ್ವತಂತ್ರರು ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಮಾದಕ ವ್ಯಸನಿ ಮತ್ತು ಕುಡುಕ ಕೂಡ ತಾನು ಸ್ವತಂತ್ರ ಅಂತೇಳಿ ಭಾವಿಸ್ತಾನೆ. ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಬೀಳುವುದಕ್ಕೆ ಅವನು ಸ್ವತಂತ್ರನೇ, ಆದ್ರೂ ಅವನ ಕ್ರಿಯೆಗಳು ಭೌತಿಕ ಸ್ವಭಾವದ ನಿಷ್ಠೂರ ನ್ಯಾಯ ಸೂತ್ರಗಳಿಗೆ ಅವನನ್ನು ಈಡು ಮಾಡ್ತದೆ. ನ್ಯಾಯ ರಕ್ಷಣೆಯಿಂದ ಅವನು ಹೊರಬಿದ್ದು ಸೆರೆಮನೆಯಲ್ಲಿ ಕೊಳೆಯಬೇಕಾಗ್ತದೆ. ನಾನು ಸ್ವತಂತ್ರ ಎಂದು ಅವನು ಹೇಳಿದ್ರೆ ಏನು ಪ್ರಯೋಜನ? ಆದುದರಿಂದ ಕೃಷ್ಣ ಹೇಳ್ತಾನೆ, ನಿನಗೆ ಏನು ಸ್ವಲ್ಪ ಸ್ವತಂತ್ರವಿದೆಯೋ ಅದನ್ನು ನನಗೆ ಅರ್ಪಿಸು. ಹುಸಿ ಸ್ವಾತಂತ್ರ್ಯದ ಬಗ್ಗೆ ಪ್ರಭುಪಾದರು ಮಾಡಿದ ಟೀಕೆ ಅಲ್ಲಿ ಸರಿಯಾಗಿತ್ತು. ಬಂದ 2 ಗಂಟೆಯ ಒಳಗೆ ಲಗುನಾ ಕಿನಾರೆಯ ಅತೀಂದ್ರಿಯ ವ್ಯಕ್ತಿಯ ಬಣ್ಣ ಬಯಲಾಗ್ತದೆ. ಋಷಿ ನಗುತ್ತಾ ವಾದವನ್ನು ಮುಂದುವರಿಸ್ತಾ, ಆದರೆ ಪ್ರಭುಪಾದರ ಮುಂದೆ ಅವನು ಸರಿಯಾಗಿ ಉತ್ತರ ಗೊತ್ತಿಲ್ಲದ ಇನ್ನೊಬ್ಬ ಯುವಕ ಅಷ್ಟೇ. ವಾದ ಬೆಳೆಸುವುದಕ್ಕೆ ಪ್ರಭುಪಾದರಿಗೆ ಉತ್ಸಾಹ ಇರಲಿಲ್ಲ. ತಮ್ಮ ಶಿಷ್ಯನಿಗೆ ಸಹಾಯ ಮಾಡುವುದು ಅವರ ಅಪೇಕ್ಷೆ. ಆದರೆ ಋಷಿ ತನಗಿದ್ದ ಆ ಸ್ವಾತಂತ್ರ್ಯವನ್ನು ಕೃಷ್ಣನ ಪ್ರತಿನಿಧಿಯನ್ನು ವಿರೋಧಿಸಲು ಬಳಸ್ತಿದ್ದ. ಕೃಷ್ಣನನ್ನು ನಂಬುವ ಬದಲು ಅವನು ತನ್ನ ಯೌವನವನ್ನು ಮತ್ತೇರಿಸುವ ದ್ರವ್ಯಗಳನ್ನು ಮತ್ತೆ ತನ್ನ ಸಂಗೀತವನ್ನು ನಂಬಿಕೊಂಡು ಮಾತನಾಡ್ತಾ ಇದ್ದ. ಅಷ್ಟರಲ್ಲಿ ಬಾಗಿಲು ತೆರೀತದೆ. ಶ್ರೀಲ ಪ್ರಭುಪಾದ್ರೆ ಕೆಲವು ಪ್ರಾಧ್ಯಾಪಕರು ಬಂದ್ರು ಎಂದು ಶಿಷ್ಯನೊಬ್ಬ ಹೇಳಿದ. ಆದ್ರೆ ನಮ್ಮ ವಲಯಕ್ಕೆ ಸೇರಿದವರೇ? ಪ್ರಭುಪಾದರು ಹೊಸ ಅತಿಥಿಗಳನ್ನು ಸ್ವಾಗತಿಸ್ತಾರೆ. ಮುಂದೆ ಮೆತ್ತೆಯ ಮೇಲೆ ಕುಳಿತುಕೊಳ್ಳಲು ಹೇಳ್ತಾರೆ. ಪ್ರಭುಪಾದ, ನಾನು ಆ ಹುಡುಗನೊಂದಿಗೆ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡ್ತಿದ್ದೆ. ನಮಗೆ ಯಾವುದೇ ಸ್ವಾತಂತ್ರ್ಯವಿಲ್ಲ ಎಂಬುದು ನನ್ನ ಅಭಿಪ್ರಾಯ. ನಾವು ಯಾವಾಗ್ಲೂ ಬೇರೆಯವರನ್ನು ಅವಲಂಬಿಸಿ ಇರುತ್ತೇವೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತೇಳಿ ಒಂದು ಪ್ರಾಧ್ಯಾಪಕರು ಕೇಳ್ತಾರೆ. ಒಬ್ಬರು ಅದಕ್ಕೆ ಒಪ್ಪಿ ತಲೆ ಆಡಿಸ್ತಾರೆ. ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರಲ್ಲ. ಆಗ ಪ್ರಭುಪಾದರು
ಮಾತು ಮುಂದುವರಿಸ್ತಾರೆ. ಸುಮಾರು 1 ಗಂಟೆಗೆ ಹೆಚ್ಚು ಸಮಯ ಆ ಪ್ರಾಧ್ಯಾಪಕರೊಂದಿಗೆ ಅವರು ಮಾತನಾಡ್ತಲೇ ಇರ್ತಾರೆ. ಮಾತು ಮುಗಿಯುವ ಹೊತ್ತಿಗೆ ಉಪೇಂದ್ರರ 3 ವರ್ಷದ ಮಗ ಸೌಮ್ಯ ಅವನು ಕೋಣೆಯ ಹಿಂಭಾಗದಿಂದ ಪ್ರಭುಪಾದರ ಬಳಿಗೆ ನಡೆದು ಬಂದು ಮೇಜಿನ ಮೇಲಿದ್ದ ಸ್ವಲ್ಪ ಹಣವನ್ನು ಪ್ರಭುಪಾದರು ನಡೆದು ಬರ್ತಾನೆ. ಆಗ ಮೇಜಿನ ಮೇಲೆ ಸ್ವಲ್ಪ ಹಣ ಇತ್ತು, ಅದನ್ನು ಪ್ರಭುಪಾದರು ಮಗುವಿಗೆ ಕೊಡ್ತಾರೆ. ಹುಡುಗ ಓಡಿ ಹೋಗಿ ಅದನ್ನು ತಾಯಿಗೆ ಕೊಡ್ತಾನೆ. ಪ್ರಭುಪಾದರು ಆಗ ಜ್ಞಾಪಿಸಿಕೊಂಡ್ರು, ನಾನು ಚಿಕ್ಕವನಾಗಿದ್ದಾಗ ನನಗೆ ಹಣ ದೊರೆತರೆ ನಾನು ಕೂಡ ತೆಗೆದುಕೊಂಡು ಹೋಗಿ ನನ್ನ ತಾಯಿಗೆ ಕೊಡ್ತಿದ್ದೆ. ಆಮೇಲೆ ಯಾವಾಗ್ಲೂ ತಾಯಿಯ ಬಗ್ಗೆ ಕೋಪ ಬಂದ್ರೆ ಹಣವನ್ನು ಹಿಂದಿರುಗಿಸು ಅಂತ ಹೇಳಿ ನಾನು ಆಕೆಗೆ ಹೇಳ್ತಿದ್ದೆ. ಕೆಲವು ಸಲ ನಾನು ತಾಯಿಯ ಪರ್ಸಿನಿಂದ ಹಣ ಕದ್ದು ಚಾರ್ಲಿ ಚಾಪ್ಲಿನರ ಆ ಸಿನಿಮಾವನ್ನು ನೋಡ್ಲು ಹೋಗ್ತಿದ್ದೆ. ಚಾಪ್ಲಿನರ ಹಾರ್ಡ್ ಟೈಮ್ಸ್ ನ ಚಿತ್ರದಲ್ಲಿ ಪ್ರಭುಪಾದರಿಗೆ ಪ್ರಿಯವಾದ ದೃಶ್ಯವೊಂದು ಇತ್ತು. ಚಾರ್ಲಿ ಚಾಪ್ಲಿನ್ ಅವನು ಟೇಬಲ್ ಮುಂದೆ ಕುಳಿತಿದ್ದ. ಅವನ ಮುಂದಿರುವ ತಟ್ಟೆಯಲ್ಲಿ ಒಂದು ಬೂಟು ಇದೆ, ಕೈಯಲ್ಲಿ ನೈಫ್ ಮತ್ತು ಒಂದು ಫೋರ್ಕ್ ಹಿಡಿದು ಬೂಟನ್ನು ತಿನ್ನಲು ಚಾಪ್ಲಿನ್ ಸಿದ್ಧನಾಗಿದ್ದ. ಇದೇ ಆ ದೃಶ್ಯ, ಆಗಿನ ಕಾಲದ ಪಿಕ್ಚರ್. ಈಗ ನೆಕ್ಸ್ಟ್ ಯಾರಿಗೆ ಓದ್ಲಿಕ್ಕೆ ಅಂತ ಹೇಳಿದ್ರೆ 1 ನಿಮಿಷ. ರೇಖಾ ಬಂಗೇರ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ಸ್ಯಾಂಡಿಯಾಗೋ, ಜುಲೈ 27, 1975. ಬಾಲ್ಬೋ ಪಾರ್ಕಿನಲ್ಲಿ ಏರ್ಪಾಡಾಗಿದ್ದ ಉತ್ಸವವೊಂದರಲ್ಲಿ ಪಾಲ್ಗೊಳ್ಳಲು ಶ್ರೀಲ ಪ್ರಭುಪಾದರು ಸ್ಯಾಂಡಿಯಾಗೋ ಮುಕ್ತ ಮಾರ್ಗದಲ್ಲಿ ಅರುಣೋದಯ ಪೂರ್ವದ ನಸುಕಿನಲ್ಲಿ ಪ್ರಯಾಣ ಮಾಡುತ್ತಿದ್ದರು. ದಾರಿಯಲ್ಲಿ ಸ್ಯಾನ್ ಕ್ಲೆಮೆಂಟಿ ಸಿಕ್ಕಿತು. ಅಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ವಾಸಿಸುತ್ತಿದ್ದರು. ನಿಕ್ಸನ್ ಅವರು ತಪ್ಪು ಮಾಡಿ ಸಿಕ್ಕಿ ಬಿದ್ದದ್ದು, ಆಮೇಲೆ ಅಧಿಕಾರಕ್ಕೆ ರಾಜೀನಾಮೆ ನೀಡಿದ್ದು, ಈ ಸಂಗತಿಗಳನ್ನು ತಮ್ಮ ಉಪನ್ಯಾಸದಲ್ಲಿ ಸಾಮಾನ್ಯವಾಗಿ ಹೇಳುತ್ತಿದ್ದರು. ಅತ್ಯಂತ ಸಮರ್ಥ ವ್ಯಕ್ತಿಗಳು ಕೂಡ ಉದ್ವಿಗ್ನತೆ ಮತ್ತು ನಷ್ಟಕ್ಕೆ ಗುರಿಯಾಗುತ್ತಾರೆ ಎಂಬುದರ ದೃಷ್ಟಾಂತಕ್ಕೆ ಸಾಮಾನ್ಯವಾಗಿ ನಿಕ್ಸನ್ನರ ಪ್ರಸ್ತಾಪವಾಗುತ್ತಿತ್ತು. ಕೆಲವು ಬಾರಿ 4 ಆಶ್ರಮಗಳ ಬಗ್ಗೆ ಸರಿಯಾದ ಶಿಕ್ಷಣ ಹೇಗೆ ಅಗತ್ಯ ಎಂಬುದನ್ನು ಸ್ಪಷ್ಟಪಡಿಸಲು ನಿಕ್ಸನ್ನರ ಉದಾಹರಣೆಗಳನ್ನು ಬಳಸುತ್ತಿದ್ದರು. ಒಬ್ಬ ಭಕ್ತ ನಿಕ್ಸನ್ನರನ್ನು ಹೇಗೆ ಈ ಎಲ್ಲ ಸ್ಥಾನಮಾನಗಳನ್ನು ಕಳೆದುಕೊಂಡು ತನ್ನ ಊರಿನ ಜನರ ತಿರಸ್ಕಾರಕ್ಕೂ ಪಾತ್ರರಾಗಿ ಬದುಕಿದ್ದಾರೆ ಎಂದು ಹೇಳಿದನು. ಹಾಗಿರುವಾಗ ನೀನು ಹೋಗಿ ಅವರನ್ನು ಬೋಧಿಸಬೇಕು ಎಂದರು ಶ್ರೀಲ ಪ್ರಭುಪಾದರು. ಈಗ ಆ ವ್ಯಕ್ತಿ ಎಲ್ಲವನ್ನು ಕಳೆದುಕೊಂಡು ತ್ರಸ್ತನಾಗಿರುವುದರಿಂದ ಪರಮ ಸತ್ಯದ ಬಗ್ಗೆ ತಿಳಿಯಲು ಉತ್ಸಾಹ ತೋರಬಹುದು. ಮಹಾತ್ಮ ಗಾಂಧಿಯವರೊಂದಿಗೆ ಪ್ರಭುಪಾದರು ಅಂಥದೇ ಪ್ರಯತ್ನವನ್ನು ಮಾಡಿದ್ದರು. ಬಾಲ್ಬೋ ಪಾರ್ಕಿನಲ್ಲಿ ಶಿಷ್ಯರಾಗಿ ಸಣ್ಣ ಕೋಣೆಯನ್ನು ಬಣ್ಣ ಬಣ್ಣದ ಗುಡಾರಗಳನ್ನು ನಿರ್ಮಿಸಲಾಗಿತ್ತು. ಹಸಿರು ಬಯಲಿನಲ್ಲಿ ವೇದಿಕೆಯನ್ನು ನಿರ್ಮಿಸಲಾಗಿತ್ತು. ಅದೆಲ್ಲವನ್ನು ನೋಡಿ ಪ್ರಭುಪಾದರು ತುಂಬಾ ಸಂತೋಷ ಪಟ್ಟರು. ದೊಡ್ಡ ಸಮೂಹವನ್ನು ಕುರಿತು ಮಾತನಾಡಲು ಪ್ರಭುಪಾದರು ಆಗಷ್ಟೇ ಪ್ರಾರಂಭಿಸಿದರು. ಅಷ್ಟರಲ್ಲಿ ಸಭಿಕರ ಮಧ್ಯೆ ಇದ್ದ ಒಬ್ಬ ಮನುಷ್ಯ ಗಟ್ಟಿಯಾಗಿ ಏನೋ ಕೂಗತೊಡಗಿದ. ಆ ಮನುಷ್ಯ ಏನು ಹೇಳುತ್ತಿದ್ದಾನೆ ಎಂದು ಪ್ರಭುಪಾದರು ಕೇಳಿದರು. ಶಿಷ್ಯ ವಿವರಿಸಿದ. ಶ್ರೀಲ ಪ್ರಭುಪಾದರೇ, ಆ ಮನುಷ್ಯ ತಿಂಗಳಿಗೆ 1ಕ್ಕಿಂತ ಹೆಚ್ಚು ಬಾರಿ ಸಂಭೋಗ ಮಾಡಲು ಬಯಸುತ್ತಿದ್ದಾನೆ. ಆ ಮನುಷ್ಯ ತೊಂದರೆ ಕೊಡುತ್ತಿದ್ದಾನೆ. ಪ್ರಭುಪಾದರು ನುಡಿದರು. ಒಂದು ಬಗೆಯ ಬಿಗುವು ವಾತಾವರಣದಲ್ಲಿ ಉಂಟಾಯಿತು. ಪ್ರಭುಪಾದರು ತಮ್ಮ ಉಪನ್ಯಾಸವನ್ನು ಮುಂದುವರಿಸಿದರು. ಆ ಮನುಷ್ಯ ಸಂಭೋಗದ ಬಗ್ಗೆ ಮಾತನಾಡುತ್ತಿದ್ದಾನೆ. ಇಡೀ ಲೌಕಿಕ ಜಗತ್ತೇ ಕಾಮದಲ್ಲಿ ತೊಡಗಿಕೊಂಡಿದ್ದೆ. ಆತನ ಗಟ್ಟಿ ಧ್ವನಿಯ ಪ್ರತಿಭಟನೆಯನ್ನೇ ತಮ್ಮ ಉಪನ್ಯಾಸಕ್ಕೆ ಪ್ರೇರಣೆಯ ಬಿಂದುವಾಗಿ ಮಾಡಿಕೊಂಡು ಶ್ರೀಲ ಪ್ರಭುಪಾದರು ಪ್ರಹ್ಲಾದ್ ಮಹಾರಾಜರ ಮಾತೊಂದನ್ನು ಉದ್ಧರಿಸಿದರು. ಸಂಭೋಗದ ಆನಂದದಿಂದಲೇ ಎಲ್ಲ ಲೌಕಿಕ ತೊಡಕುಗಳು ಆರಂಭವಾಗುತ್ತವೆ. ದೈವಿಕ ಆನಂದಕ್ಕೆ ಹೋಲಿಸಿದರೆ ಸಂಭೋಗದ ಆನಂದವು ತುಚ್ಛವಾದದ್ದು. ನಿಜವಾದ ಆನಂದ ಇಂದ್ರಿಯಾತೀತವಾದದ್ದು. ಇಂದ್ರಿಯಗಳ ಮೂಲಕ ನಾವು ಪಡೆಯುವ ಯಾವುದೇ ಆನಂದ ತಾತ್ಕಾಲಿಕವಾದದ್ದು. ಅಧ್ಯಾತ್ಮದ ಆನಂದ ಮಾತ್ರ ಶಾಶ್ವತ ಆನಂದ. ಈ ಮನುಷ್ಯ ತಿಂಗಳಿಗೊಮ್ಮೆ ಸಂಭೋಗಿಸಲು ಬಯಸುತ್ತಿದ್ದಾನೆ. ಆಗಬಹುದು. ಪತ್ನಿಯು ಬಹಿಷ್ಠೆಯಾದ ಮೇಲೆ 5 ದಿನಗಳ ಅನಂತರ ಯೋಗ ಸಂತಾನ ಪಡೆಯಲು ಪತಿ ಪತ್ನಿ ಸಂಭೋಗ ಮಾಡಬಹುದು. ಪ್ರಭುಪಾದರ ವೈದಿಕ ಪಾರಿಭಾಷಿಕ ಪದ ಗರ್ಭಧಾನ ಸಂಸ್ಕಾರ ಎಂಬ ಮಾತನ್ನು ಉಪಯೋಗಿಸಿದರು. ವಿವಾಹದ ಚೌಕಟ್ಟಿನಲ್ಲಿ ಶುದ್ಧವಾದ ಕಾಮವನ್ನು ಹೊಂದುವುದೇ ಗರ್ಭಧಾನ ಸಂಸ್ಕಾರ. ಪ್ರಭುಪಾದರ ಮಾತುಗಳನ್ನು ಕೇಳುತ್ತಾ ಶಿಷ್ಯರು ಆಶ್ಚರ್ಯ ಪಡುತ್ತಿದ್ದರು. ದಕ್ಷಿಣ ಕ್ಯಾಲಿಫೋರ್ನಿಯಾದ ಕಾಮಮುಕ್ತ ಸಮಾಜಕ್ಕೆ ನ್ಯಾಯಬದ್ಧವಾದ ಜವಾಬ್ದಾರಿಯುತ ಕಾಮವನ್ನು ಬೋಧಿಸುತ್ತಿದ್ದರು. ಸಾಮಾನ್ಯವಾಗಿ ಇಂಥ ವಿಷಯಗಳನ್ನು ಅವರು ಸಂಸಾರಿಗಳಿಗೆ ಪತ್ರಗಳ ಮೂಲಕ ಸೂಚಿಸುತ್ತಿದ್ದರು.
ಆದರೆ ಅಮೆರಿಕದ ಜನ ಕಾಮದ ಬಗ್ಗೆ ಮುಕ್ತವಾಗಿ ಮಾತನಾಡ ಬಯಸಿದ್ದರಿಂದ ಪ್ರಭುಪಾದರು ಮುಕ್ತವಾಗಿ ಈ ವಿಚಾರವನ್ನು ಮಂಡಿಸಿದರು. ಆದರೆ ಜವಾಬ್ದಾರಿಯುತ ಮತ್ತು ಸಂಯಮಶೀಲವಾದ ಲೈಂಗಿಕ ಸಂಬಂಧದ ಬಗ್ಗೆ ಅವರು ಒತ್ತು ಹೇಳಿದರು. ಬೇಜವಾಬ್ದಾರಿಯ ಕಾಮದ ಫಲ ಅಪಾಯಕಾರಿ ಎಂಬುದು ಅವರ ಸ್ಪಷ್ಟ ಅಭಿಪ್ರಾಯವಾಗಿತ್ತು. ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ ಧನ್ಯವಾದಗಳು. ಮಾತಾಜಿ, ಧನ್ಯವಾದಗಳು ವರದ ಮಾತಾಜಿ. ಹೆಗ್ಡೆ ಮಾತಾಜಿ ಓದಿ. ಮಾತಾಜಿ ನಾನು ಓದಿಲ್ಲ ಹರೇ ಉಮಾದೇವಿ. ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಓದಿ. ಕಾಮ ಜೀವನವನ್ನು ತ್ಯಜಿಸಬೇಕಾಗಿಲ್ಲ, ರೂಪಾದರೂ ನುಡಿದರು. ಆದರೆ ಲೈಂಗಿಕ ಸಂಬಂಧ ಮಾಡುವಾಗ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು. ಇಲ್ಲವಾದರೆ ಅನೇಕ ಪಾಪಕ್ರಿಯೆಯಲ್ಲಿ ಅವನು ತೊಡಗಿಕೊಳ್ಳಬೇಕಾಗುತ್ತದೆ. ತಿಂಗಳಿಗೊಮ್ಮೆ ತಾನು ಕಾಮಸುಖವನ್ನು ಅನುಭವಿಸಿ ಪರವಾಗಿಲ್ಲ, ಅವನು ತಾನೇ ಹೇಳುತ್ತಾನೆ, ಅದನ್ನು ತಾನೇ ಹೇಳುತ್ತಾನೆ. ಕಾರಣ ಸ್ತ್ರೀ ತಿಂಗಳಿಗೊಮ್ಮೆ ಬಹಿಷ್ಠೆಯಾಗುತ್ತಾಳೆ. ಆದುದರಿಂದ ಸಂತಾನಕ್ಕಾಗಿ ಸಂಭೋಗ ಇಂದ್ರಿಯ ತೃಪ್ತಿಗಾಗಿ ಸಂಭೋಗವಲ್ಲ. ಕಾಮದಲ್ಲಿ ನಿಯಂತ್ರಣವಿದ್ದರೆ ಪ್ರಪಂಚವು ನರಕವಾಗುವುದು ತಪ್ಪುವುದು. ಅನಿಯಂತ್ರಿತ ಕಾಮದಿಂದ ಇಡೀ ಪ್ರಪಂಚ ನರಕವಾಗುವುದು. ಕಾಮ ಜೀವನವನ್ನು ಯಾರೂ ಬೇಡ ಎನ್ನುವುದಿಲ್ಲ, ಆದರೆ ಅದು ನಿಯಂತ್ರಣದಲ್ಲಿರಬೇಕು. ಹಾಗಿದ್ದಾಗ ನೀವು ಒಳ್ಳೆಯ ಮಕ್ಕಳನ್ನು ಪಡೆದು ಸಂತೋಷವಾಗಿ ಬದುಕಬಹುದು. ಅದರಲ್ಲೂ ಸದ್ಯದ ಸಂದರ್ಭದಲ್ಲಿ ಕೃಷ್ಣ ಪ್ರಜ್ಞೆಗೆ ಬರುವ ಮಕ್ಕಳನ್ನು ನೀವು ಸೃಷ್ಟಿಸುವುದಾದರೆ ಭಗವಂತನಿಗೆ ದೊಡ್ಡ ಸೇವೆ ಸಲ್ಲಿಸಿದ ಹಾಗೆ. ಏಕೆಂದರೆ ಈಗ ನಮಗೆ ಬೇಕಾಗಿರುವುದು ಕೃಷ್ಣ ಪ್ರಜ್ಞೆಯ ಜನ. ಅಲ್ಲವಾದರೆ ಈ ಜಗತ್ತು ನರಕವಾಗಿ ಹೋಗುತ್ತದೆ. ದೊಡ್ಡ ದೊಡ್ಡ ಚಕ್ರವರ್ತಿಗಳು ಬಂದು ಹೋದರು. ರೋಮನ್ನರು, ಗ್ರೀಕರು, ಮೊಘಲರು, ಬ್ರಿಟಿಷರು, ನೆಪೋಲಿಯನ್, ಹಿಟ್ಲರ್, ಮಾಸಲೋನಿ, ಈ ಎಲ್ಲ ಸಮರ್ಥ ಚಕ್ರವರ್ತಿಗಳು ಬಂದರು ಹೋದರು. ಉಳಿದದ್ದೇನು ಕೇವಲ ಹೆಸರು ಮಾತ್ರ, ಬೇರೆ ಏನು ಉಳಿಯಲಿಲ್ಲ. ಅದಕ್ಕಾಗಿಯೇ ನಾನು ನಿಮ್ಮ ಅಮೆರಿಕೆಗೆ ಬಂದಿದ್ದೇನೆ. ಏಕೆ ಬಂದೆ ಗೊತ್ತೇ? ನಿಮ್ಮ ದೇಹ ತುಂಬಾ ಒಳ್ಳೆಯದು ಎಂದು ಕೇಳಿದ್ದೆ, ಅದಕ್ಕಾಗಿ ಬಂದೆ. ಬಂದ ಮೇಲೆ ನೋಡಿದೆ, ನಿಜಕ್ಕೂ ನಿಮ್ಮ ದೇಶ ಚೆನ್ನಾಗಿದೆ. ನಿಮ್ಮ ನಗರಗಳು, ನಿಮ್ಮ ಭವನಗಳು, ನೀವು ಕೂಡ. ನನ್ನ ಬಹಳಷ್ಟು ಜನ ಶಿಷ್ಯರು ಅಮೆರಿಕನ್ನರು ನನ್ನ ಈ ಚಳುವಳಿಯನ್ನು ಮುನ್ನಡೆಸಲು ಅವರೆಲ್ಲ ತುಂಬಾ ಸಹಕಾರ ನೀಡುತ್ತಿದ್ದಾರೆ. ಅಮೆರಿಕವನ್ನು ನಾನು ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಿದ್ದೇನೆ. ನಿಮಗೆ ಒಳ್ಳೆಯ ಹೃದಯವಿದೆ. ಇಲ್ಲಿ ಅಗತ್ಯವಿರುವುದು ಒಂದೇ, ಕೃಷ್ಣ ಪ್ರಜ್ಞೆ. ಈ ಕೃಷ್ಣ ಪ್ರಜ್ಞೆ ಇಲ್ಲದಿರುವುದರಿಂದ ಇಷ್ಟೆಲ್ಲ ವೈಭೋಗವಿದ್ದರೂ ನೀವು ಗೊಂದಲಗೊಂಡಿದ್ದೀರಿ, ನಿರಾಶರಾಗಿದ್ದೀರಿ. ನಿಮ್ಮ ದೇಶದಲ್ಲಿ ಪ್ರತಿ 3 ಜನಕ್ಕೆ ಒಬ್ಬನು ಮನೋರೋಗಿ ಎಂದು ಕೇಳಿದ್ದೇನೆ. ಯಾಕೆ ನೀವು ಅಸುಖಿಗಳಾಗಿದ್ದೀರಿ? ಯಾಕೆ ಅಸುಖಿಗಳಾಗಿರಬೇಕು ನೀವು? ನಿಮ್ಮ ಬಳಿ ಎಲ್ಲವೂ ಇದೆ, ಬೇಕಾದಷ್ಟು ಆಹಾರ, ಭೂಮಿ, ಹಣ, ಬುದ್ಧಿಶಕ್ತಿ. ಯಾಕೆ ನೀವು ಅಸುಖಿಗಳಾಗಬೇಕು? ಯಾಕೆ ಎನ್ನುವುದನ್ನು ನೀವು ಕಂಡುಕೊಳ್ಳಬೇಕು. ಕೃಷ್ಣ ಪ್ರಜ್ಞೆ ಇಲ್ಲದಿರುವುದೇ ಇದಕ್ಕೆ ಕಾರಣ. ದೈವ ಪ್ರಜ್ಞೆ ಇಲ್ಲದೆ ಯಾವನು ಸುಖಿಯಾಗಿರಲು ಸಾಧ್ಯವಿಲ್ಲ. ಈಗ ಭವನದ ಹೊರಗೆ ಕೂತಿದ್ದ ಸಭಿಕರು ಕೂಡ ಮಂತ್ರಮುಗ್ಧರಾಗಿದ್ದರು. ಪ್ರಭುಪಾದರು ಸುಮಾರು 40 ನಿಮಿಷ ಮಾತನಾಡಿದರು. ಕೃಷ್ಣ ಪ್ರಜ್ಞಾ ಚಳುವಳಿಯಲ್ಲಿ ಗಂಭೀರವಾಗಿ ತೊಡಗಿಕೊಳ್ಳಬೇಕೆಂದು, ತನ್ಮೂಲಕ ಆನಂದವನ್ನು ಹೊಂದಬೇಕೆಂದು ನುಡಿದರು. ಅವರ ಮಾತು ಮುಗಿದಾಗ ನೆರೆದ ಜನ ಉದ್ಗಾರದಿಂದ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಶಿಷ್ಯರು ಮಧ್ಯಾಹ್ನದಿಂದ ನೆರೆದ ಜನರಿಗೆ ಭಜನೆ, ನರ್ತನ ಮತ್ತು ಪ್ರಸಾದ ವಿನಿಯೋಗಗಳಿಂದ ಆತಿಥ್ಯವನ್ನು ನೀಡುತ್ತಲೇ ಇದ್ದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ ಓದಿ. ಮಾತಾಜಿ ನಾನು ಓದೇ ಇಲ್ಲ ಮಾತಾಜಿ ಈ ವಾರ. ಓದಿದ್ದೀರಿ? ಉಮಾದೇವಿ ಓದೇ ಇಲ್ಲ. 10:03 ಓದಿದ್ದೀರಿ. ಹರೇ ಕೃಷ್ಣ ಮಾತಾಜಿ. ಓದಿ. ಒಬ್ಬ ಭಾರತೀಯ ಸಂದರ್ಶಕ ಇಂಡಿಯಾ ಯಾಕೆ ಅಣ್ವಸ್ತ್ರಗಳನ್ನು ಮತ್ತು ಶಸ್ತ್ರಸಂಬದ್ಧ ಪಡೆಗಳನ್ನು ಹೊಂದಬೇಕು ಎಂಬುದನ್ನು ಪ್ರಭುಪಾದರಿಗೆ ವಿವರಿಸುತ್ತಿದ್ದ. ಆದರೆ ಆತನ ಮಾತು ಪ್ರಭುಪಾದರಿಗೆ ಒಪ್ಪಿಗೆಯಾಗಲಿಲ್ಲ. ನಮ್ಮಲ್ಲಿ ಈಗ ನಿಜವಾದ ಕ್ಷತ್ರಿಯರು ಇಲ್ಲ ಎನ್ನುವುದೇ ಪ್ರಭುಪಾದರ ವಾದ. ಸಾಹಸಿಗಳಾದ ಪುರುಷರು ಈಗ ನಮ್ಮಲ್ಲಿ ಇಲ್ಲ. ಅದಕ್ಕಾಗಿಯೇ ಓರ್ವ ಸ್ತ್ರೀ ಈಗ ದೇಶದ ನಾಯಕಿಯಾಗಿರುವುದು ಎಂದು ಪ್ರಭುಪಾದರು ನುಡಿದರು. ಅಮೆರಿಕ ಸಂಸ್ಥಾನದ ವ್ಯಾಪಾರಿ ಹಡಗು ಮಯಾಕ್ವೆಜ್ ಕಾಂಬೋಡಿಯಾದಿಂದ 12 ಮೈಲಿಗಳ ಫಾಸಲೆಯಲ್ಲಿ ಸಂಚರಿಸುತ್ತಿದ್ದಾಗ ಮುನ್ನೆಚ್ಚರಿಕೆ ನೀಡದೆ ಅವನ್ನು ವಶಪಡಿಸಿಕೊಳ್ಳಲಾಗಿತ್ತು. ಈ ಬಗ್ಗೆ ವೃತ್ತಪತ್ರಿಕೆಗಳು ಹೆಚ್ಚು ವರದಿಗಳು ಬರುತ್ತಿದ್ದವು. ಅಧ್ಯಕ್ಷ ಫೋರ್ಡ್ ಅವರು
ಕಠಿಣವಾದ ನಿಲುವನ್ನು ತೆಗೆದುಕೊಂಡು ಅಮೆರಿಕದ ಯುದ್ಧ ನೌಕೆಗಳನ್ನು ಕಾಂಬೋಡಿಯಾ ಕಡೆ ಕಳುಹಿಸಿದ್ದರು. ನೌಕೆಯನ್ನು ವಶಪಡಿಸಿಕೊಳ್ಳುವಾಗ 15 ಜನ ಮೃತರಾಗಿದ್ದರು. 50 ಮಂದಿ ಯೋಧರು ಗಾಯಾಳುಗಳಾಗಿದ್ದರು. ಅಮೆರಿಕ ಸಂಯುಕ್ತ ಸಂಸ್ಥಾನ ಕಾಂಬೋಡಿಯಾದ ಮೇಲೆ ಬಾಂಬ್ ದಾಳಿಯನ್ನು ನಡೆಸಿತು. ಅಮೆರಿಕದ ಈ ದೃಢವಾದ ನಿಲುವು ಸರಿಯಾದುದು ಎಂದು ಪ್ರಭುಪಾದರು ಹೇಳಿದರು. ಹೊರಗಿರುವ ತನ್ನ ಪ್ರಜೆಗಳನ್ನು ರಕ್ಷಿಸಬೇಕಾದದ್ದು ಒಂದು ದೇಶದ ಕರ್ತವ್ಯ. ಹೌದು, ಅಮೆರಿಕ ಬಲಶಾಲಿಯಾಗಿರಬೇಕು. ಆದರೆ ಅದಕ್ಕೂ ಮುಖ್ಯವಾಗಿ ಅಮೆರಿಕನ್ನರು ಕೃಷ್ಣ ಪ್ರಜ್ಞೆಯನ್ನು ಹೊಂದಬೇಕು. ನಿಜವಾಗಲೂ ಕೃಷ್ಣಪ್ರಜ್ಞಾ ರಾಷ್ಟ್ರವಾದಾಗ ಅದು ದೃಢವಾಗಿ ಹೇಳಬಹುದು, ನಮ್ಮ ಒಬ್ಬ ಮನುಷ್ಯನ ಒಂದು ಕೂದಲು ಕೊಂಕಿದರೆ ನಾವು ಯುದ್ಧವನ್ನೇ ಮಾಡುತ್ತೇವೆ. ಸಾಕಾ ಮಾತಾಜಿ? ಶ್ರೀಲ ಪ್ರಭುಪಾದರು ನಿಶ್ಚಯದ ಧ್ವನಿಯಲ್ಲಿ ಮಾತನಾಡಿದರು. ಇಡೀ ಜಗತ್ತನ್ನು ಕೃಷ್ಣ ಪ್ರಜ್ಞೆಯ ಕಡೆಗೆ ಕರೆದೊಯ್ಯುವ ಸಮರ್ಥ ರಾಷ್ಟ್ರವಾಗಿ ಅಮೆರಿಕ ರೂಪುಗೊಳ್ಳಬೇಕು ಎನ್ನುವ ದರ್ಶನವನ್ನು ಅವರು ತಮ್ಮ ಭಕ್ತರಿಗೆ ನೀಡಿದರು. ಇದರಿಂದಾಗಿ ಶುದ್ಧ ದೇವನಿಷ್ಠೆಯ ಹೊಸ ಆಶಯಗಳು ಭಕ್ತರ ಮನಸ್ಸಿನಲ್ಲಿ ಸ್ಫುರಣಗೊಂಡವು. ಪ್ರಾಚೀನ ವೈದಿಕ ಸಂಸ್ಕೃತಿಯ ಯುಗದಲ್ಲಿ ದೈವ ಪ್ರಜ್ಞೆಯುಳ್ಳ ನಾಯಕರಿಂದ ಇಡೀ ಜಗತ್ತೇ ಆಳಲ್ಪಡುತ್ತಿದ್ದಾಗ ಇದ್ದಂತಹ ದೇಶನಿಷ್ಠೆಗೆ ಅದನ್ನು ಹೋಲಿಸಬಹುದಾಗಿತ್ತು. ಮರುದಿನ ಬೆಳಿಗ್ಗೆ ವಿಮಾನ ನಿಲ್ದಾಣಕ್ಕೆ ಹೋಗುವ ಮೊದಲು ಬಾಲ್ಬೋವಾ ಪಾರ್ಕ್ನಲ್ಲಿ ಸುತ್ತಾಡುವುದಕ್ಕೆ ಶ್ರೀಲ ಪ್ರಭುಪಾದರು ಹೋದರು. ಹಕ್ಕಿಗಳು ಮಧುರವಾಗಿ ಧ್ವನಿ ಮಾಡುತ್ತಿದ್ದವು. ಆಗ ಪ್ರಭುಪಾದರು ನೋಡಿ, ಅವು ಹಣ್ಣು ತಿನ್ನುತ್ತವೆ, ಬೆಳಗಾದರೆ ಮಧುರವಾಗಿ ಹಾಡುತ್ತವೆ ಎಂದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಓದಿ ಮಾತಾಜಿ, ಉಮಾದೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ರಾಮೇಶ್ವರ, ನಾವು ಜನಗಳಿಗೆ ಮುಂದಿನ ಜನ್ಮದಲ್ಲಿ ನೀವು ಪ್ರಾಣಿಯಾಗಿಯೋ ಪಕ್ಷಿಯಾಗಿಯೋ ಹುಟ್ಟುತ್ತೀರಿ ಎಂದು ಹೇಳಿದರೆ ಒಳ್ಳೆಯದು ಬಿಡಿ. ಮನುಷ್ಯರಿಗಿಂತ ಆ ಪ್ರಾಣಿಗಳೇ ಹೆಚ್ಚು ಸುಖಿಗಳು ಎಂದು ಅವರು ಹೇಳುತ್ತಾರೆ. ಪ್ರಭುಪಾದ, ಮೂರ್ಖರು, ನೀವು ಪ್ರಾಣಿ ಪಕ್ಷಿಗಳಿಗಿಂತ ನೀವು ಹೆಚ್ಚು ಸಂತೋಷವಾಗಿ ಇರಬಲ್ಲಿರಿ. ಅದು ನಿಮಗೆ ಗೊತ್ತಿಲ್ಲ. ಭಗವದ್ಧಾಮಕ್ಕೆ ಹಿಂದಿರುಗಿ ಹೆಚ್ಚು ಸುಖ ಪಡಬಲ್ಲಿರಿ. ನಿಮಗದು ಗೊತ್ತಿಲ್ಲ. ಸಾಮಾನ್ಯವಾಗಿ ಭಕ್ತರು ಶ್ರೀಲ ಪ್ರಭುಪಾದರ ಮುಂದೆ ಬೇರೆ ಬೇರೆ ವಿಷಯಗಳನ್ನು ಪ್ರಸ್ತಾಪಿಸಿ ಅವುಗಳ ಬಗ್ಗೆ ಅವರ ಅಭಿಪ್ರಾಯ ತಿಳಿಯಲು ಇಷ್ಟಪಡುತ್ತಿದ್ದರು. ಆಗಾಗ್ಗೆ ಸಂಭಾಷಣೆ ಎಲ್ಲಿಗೋ ಹಾರುತ್ತಿತ್ತು. ಸಮಕಾಲೀನ ಸಾಮಾಜಿಕ ಪತನದ ಬಗ್ಗೆ ಒಮ್ಮೆ ಮಾತನಾಡಿದರೆ ಇನ್ನೊಮ್ಮೆ ತಮ್ಮ ಸಂದೇಹ ನಿವಾರಣೆಗಾಗಿ ತಾವೇ ನಾಸ್ತಿಕರೋ ಎನ್ನುವಂತೆ ಮಾತನಾಡುತ್ತಿದ್ದರು. ಮಾತಾಜಿ ಮೇಲ್ ಮಾಡ್ಬೇಕು. ಕೆಲವು ಸಾರಿಯಂತೂ ಸಾಮಾನ್ಯ ದೃಶ್ಯವನ್ನು ಧ್ವನಿಯನ್ನು ಪ್ರಭುಪಾದರು ಗಮನಕ್ಕೆ ಅವರು ತರುತ್ತಿದ್ದರು. ವಿಷಯ ಏನೇ ಇರಲಿ ಪ್ರಭುಪಾದರು ತಮ್ಮ ಶಿಷ್ಯರಿಗೆ ಹೇಗೆ ಒಂದು ವಿಷಯವನ್ನು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡುವುದು ಎಂಬುದನ್ನು ತೋರಿಸಿಕೊಡುತ್ತಿದ್ದರು. ಹಾಗೆ ತೋರಿಸಿಕೊಡುವಾಗ ತಮ್ಮ ಪರಿಶುದ್ಧತೆ ಮತ್ತು ಮಾನವೀಯತೆಯನ್ನು ಅವರು ಅಭಿವ್ಯಕ್ತಿಸುತ್ತಿದ್ದರು. ಒಂದು ಸಾರಿ ಒಬ್ಬ ಭಕ್ತ ಪೆಸಿಫಿಕ್ ಸಾಗರವನ್ನು ಮೊಟ್ಟ ಮೊದಲು ನೋಡಿದವನು ಬಾಲ್ ಬೋವ್ ಎಂಬ ಮನುಷ್ಯ ಎಂದು ಹೇಳಿದನು. ಒಂದು ಕ್ಷಣ ಆ ಮಾತು ಪ್ರಭುಪಾದರನ್ನು ಪ್ರಭಾವಿಸಿದಂತೆ ಅನಿಸಿತು. ಆದರೆ ಮರುಕ್ಷಣ ಅವರು ಆಶ್ಚರ್ಯ ಧ್ವನಿಯಲ್ಲಿ, ಆತನಿಗಿಂತ ಮೊದಲು ಬೇಕಾದಷ್ಟು ಜನ ಇದ್ದರು, ಗೊತ್ತಿಲ್ಲ ಅಷ್ಟೇ. ಕಾಳಿದಾಸ ಕವಿಯು ಕುಮಾರ ಸಂಭವದಲ್ಲಿ ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಸಾಗರವನ್ನು ಪ್ರಸ್ತಾಪ ಮಾಡಲಾಗಿದೆ. ಪೆಸಿಫಿಕ್ ಅಟ್ಲಾಂಟಿಕ್ ಎಲ್ಲ ಪ್ರಸ್ತಾಪವಾಗಿದೆ. ಈ ಮೂರ್ಖರಿಗೆ ಏನು ಗೊತ್ತಿಲ್ಲ. ನಾನೇ ಮೊದಲು ಬಂದವ ಅನ್ನುತ್ತಾರೆ. ಅವನಿಗಿಂತ ಮೊದಲು ಯಾರು ಇಲ್ಲವೇನೋ ಅನ್ನುವ ಹಾಗೆ. ಎಂತಹ ಮೂರ್ಖರು ನೋಡಿ. ದಿನ ಪಾರ್ಕ್ನಲ್ಲಿ ನಡೆದ ಉತ್ಸವದ ಬಗ್ಗೆ ಪ್ರಭುಪಾದರು ಭಕ್ತರನ್ನು ಅಭಿನಂದಿಸಿದರು. ಇಂತಹ ಉತ್ಸವವನ್ನು ದಿನವೂ ನಡೆಸಬೇಕು ಎಂದು ಸಲಹೆ ನೀಡಿದರು. ನಿಮ್ಮಲ್ಲಿ
ಬೇಕಾದಷ್ಟು ಹಣವಿದೆ. ಪ್ರಭುಪಾದ ನಗುತ್ತಾ ನುಡಿದರು, ಪ್ರತಿನಿತ್ಯವೂ ನೀವು ಉತ್ಸವ ನಡೆಸಬಹುದು. ನಿತ್ಯೋತ್ಸವ ಜನಗಳಿಗೆ ಹೇಳಿ, ಇಲ್ಲಿ ಬನ್ನಿ, ಪ್ರಸಾದ ತೆಗೆದುಕೊಳ್ಳಿ, ಹರೇ ಕೃಷ್ಣ ನಾಮಸ್ಮರಣೆ ಮಾಡಿ ಅಷ್ಟೇ. ಅದೇನು 24 ಗಂಟೆ ಅಂಗಮರ್ದನವಂತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಓದಿ ಮಾತಾಜಿ, ಇನ್ನು ಸ್ವಲ್ಪ ಇರೋದು, ಅದನ್ನು ಓದಿ ಕಂಪ್ಲೀಟ್ ಮಾಡಿ. ಕಮಲ ಕೃಷ್ಣ, ಹೌದು, ಗಂಟೆಯು ರಕ್ತ ಮಾತಾಜಿ ಓದ್ತೀರಾ? ಓದಿ. ಮಳಿಗೆಗಳಿವೆ. ಯಾರು ಓದ್ತಾರೆ ಮಾತಾಜಿ? ಸಾಕ ಮಾತಾಜಿ? ಅಲ್ಲ, ಇನ್ನು ಸ್ವಲ್ಪ ಇರೋದು ಮಾತಾಜಿ, ಅದನ್ನು ಓದಿ ಮುಗಿಸಿಬಿಡಿ. ಬೇರೆ ಯಾರಾದ್ರೂ ಓದ್ತೀರಾ? ಓಕೆ, ಯಾರಿಗೆ ಚಾನ್ಸ್ ಸಿಗ್ಲಿಲ್ಲ ಅವ್ರು ಓದಿ. ನಗುತ್ತಾ 24 ಗಂಟೆ ಅದೇ ರೀತಿ 24 ಗಂಟೆ ಪ್ರಸಾದ ವಿನಿಯೋಗ ಆಗಲಿ ಆದ್ರೆ ಇವರಿಗೆ ಅದಕ್ಕೆ ಹಸಿವೇ ಇಲ್ಲವಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಓದಿ ಮಾತಾಜಿ, ಇನ್ನು ಸ್ವಲ್ಪ ಇರುವುದು. ಒಂದು ಹುಲ್ಲು ಮೈದಾನದಲ್ಲಿ ಅವರು ನಡೆಯುತ್ತಿರುವಾಗ ಸಿರಸಾಸನದಲ್ಲಿ ಒಬ್ಬ ವ್ಯಕ್ತಿಯು ಅವರ ಕಣ್ಣಿಗೆ ಬಿದ್ದ. ಈ ಮನುಷ್ಯ ನಮ್ಮವನು ತಾನೇ ಎಂದರು ಪ್ರಭುಪಾದರು. ಭಕ್ತರು ನಗುತ್ತಾ ಉತ್ತರಿಸಿದರು, ಅಲ್ಲ, ಯೋಗ ರಾಮೇಶ್ವರ. ಆ ಮನುಷ್ಯನಿಗೆ ಅಮರನಾಗುವ ಬಯಕೆ. ಪ್ರಭುಪಾದ, ಇಲ್ಲ, ಅವನು ಆರೋಗ್ಯಕ್ಕೆ ಇದು ಸಹಾಯ ಮಾಡುತ್ತದೆ. ತಮಾಲು ಕೃಷ್ಣ, ಇದು ದೇಹಕ್ಕೆ ಒಳ್ಳೆಯದೇ. ಪ್ರಭುಪಾದ, ಒಳ್ಳೆಯದು. ಇದಕ್ಕೆ ಶಿರಸಾಸನ ಎನ್ನುತ್ತಾರೆ. ಅಂದರೆ ತಲೆಯ ಮೇಲೆ ನಿಲ್ಲುವುದು ಎಂದರ್ಥ. ಶಿರಸಾಸನ, ಪದ್ಮಾಸನ, ಯೋಗಾಸನ, ಹೀಗೆ ಬೇಕಾದಷ್ಟು ಆಸನಗಳಿವೆ. ತಮಾಲು ಕೃಷ್ಣ, ನಾವು ಅದನ್ನು ಅಭ್ಯಾಸ ಮಾಡುವುದಿಲ್ಲ. ಪ್ರಭುಪಾದ, ಹೌದು, ನಮಗೆ ನಿದ್ದೆ ಮಾಡುವುದಕ್ಕೆ ಸಮಯವಿಲ್ಲ. ಪ್ರಭುಪಾದರು ವ್ಯಂಗ್ಯವಾಗಿ ನುಡಿದರು. ಅವರು ಅರ್ಥವಾದ ಪ್ರಕ್ರಿಯೆಗೆ ಭಕ್ತರಿಗೆ ನಗೆ ತಂದಿತು. ಇದು ಕೆಟ್ಟಿದ್ದೇನಲ್ಲ. ಯೋಗಾಸನದಿಂದ ಆರೋಗ್ಯ ಸುಧಾರಿಸುತ್ತದೆ. ಹಠಯೋಗದ ಬಗ್ಗೆ ಪ್ರಭುಪಾದರು ಆಶ್ಚರ್ಯಕರವಾದ ಹೊಗಳಿಕೆಯನ್ನು ಕೇಳಿ ಭಕ್ತನೊಬ್ಬ ಅನಿವಾರ್ಯವೆನ್ನುವಂತೆ ಅವರನ್ನು ಪ್ರಶ್ನಿಸಿದ. ನಮಗೆ ಸಮಯ ಸಿಕ್ಕರೆ ನಾವು ಯೋಗಾಸನ ಮಾಡಬಹುದು ಅಲ್ಲವೇ? ಇಷ್ಟೊತ್ತಿಗೆ ಅವರು ಸುತ್ತಾಟ ಮುಗಿಸಿ ತಮ್ಮ ಕಾರುಗಳಿಗೆ ಹತ್ತಿರ ಬಂದಿದ್ದರು. ವಿವಾದಾತ್ಮಕ ಪ್ರಶ್ನೆಯೊಂದು ಎದುರಾದಂತೆ ಶ್ರೀಲ ಪ್ರಭುಪಾದರು ಉದ್ಗರಿಸಿದರು. ಹರೇ ಕೃಷ್ಣ ಕಾರಿನಲ್ಲಿ ಕುಳಿತುಕೊಳ್ಳುತ್ತಾ ಅಗತ್ಯವಿಲ್ಲ ಎಂದು ಪ್ರಭುಪಾದರು ತಮ್ಮ ಮಾತು ಮುಗಿಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಇನ್ನು 3 ನಿಮಿಷ ಇರುವುದು. ಹರೇ ಕೃಷ್ಣ. ಸ್ಯಾನ್ಡಿಯಾಗೋ ಅಲ್ಲಿ ಜುಲೈ 27, 1975 ಬಾಲ್ಬಾವ ಪಾರ್ಕ್ನಲ್ಲಿ ಅಲ್ಲಿ ಏರ್ಪಾಡಾಗಿದ್ದ ಒಂದು ಉತ್ಸವವೊಂದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಶ್ರೀಲ ಪ್ರಭುಪಾದ್ರು ಸ್ಯಾನ್ಡಿಯಾಗೋಕ್ಕೆ ಮುಕ್ತ ಮಾರ್ಗದಲ್ಲಿ ಅರುಣೋದಯದ ಪೂರ್ವದ ನಸುಕಿನಲ್ಲಿ ಅಲ್ಲಿ ಪ್ರಯಾಣ ಮಾಡಿದ್ರು. ದಾರಿಯಲ್ಲಿ ಅವರಿಗೆ ಸ್ಯಾನ್ ಕ್ಲೆಮೆಂಟಿ ಸಿಕ್ಕಿತ್ತು. ಅಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಅವರು ವಾಸ ಮಾಡ್ತಿದ್ರು. ನಿಕ್ಸನ್ ಅವರು ತಪ್ಪು ಮಾಡಿ ಸಿಕ್ಕಿ ಬಿದ್ದಿದ್ದು, ಆಮೇಲೆ ಅಧಿಕಾರಕ್ಕೆ ಅವರು ರಾಜೀನಾಮೆ ನೀಡಿದ್ರು. ಈ ಸಂಗತಿಗಳನ್ನು ತಮ್ಮ ಉಪನ್ಯಾಸದಲ್ಲಿ ಸಾಮಾನ್ಯವಾಗಿ ಅವರು ಹೇಳ್ತಿದ್ರು. ಅತ್ಯಂತ ಸಮರ್ಥ ವ್ಯಕ್ತಿಗಳು ಕೂಡ ಉದ್ವಿಗ್ನತೆ ಮತ್ತೆ ನಷ್ಟಕ್ಕೆ ಗುರಿಯಾಗ್ತಾರೆ ಎಂಬುದರ ದೃಷ್ಟಾಂತಕ್ಕೆ ಸಾಮಾನ್ಯವಾಗಿ ನಿಕ್ಸನ್ ಅವರದನ್ನೇ ಪ್ರಸ್ತಾಪನೆ ಮಾಡ್ತಿದ್ರು ಅವರು. ಕೆಲವು ಬಾರಿ 4 ಆಶ್ರಮಗಳ ಬಗ್ಗೆ ಸರಿಯಾದ ಶಿಕ್ಷಣ ಹೇಗೆ ಅಗತ್ಯ ಎಂಬುದನ್ನು ಸ್ಪಷ್ಟಪಡಿಸಲು ಅವರು ನಿಕ್ಸನ್ನರ ಉದಾಹರಣೆಯನ್ನು ಅಲ್ಲಿ ಬಳಸ್ತಿದ್ರು. ಒಬ್ಬ ಭಕ್ತ, ನಿಕ್ಸನ್ನರು ಹೇಗೆ ಈಗ ಎಲ್ಲಾ ಸ್ಥಾನಮಾನಗಳನ್ನು ಕಳೆದುಕೊಂಡು ತನ್ನ ಊರಿನ ಜನರ ತಿರಸ್ಕಾರಕ್ಕೆ ಪಾತ್ರರಾಗಿ ಬದುಕಿದ್ದಾರೆ ಅಂತ ಹೇಳಿದನು. ಆಗಿರುವಾಗ ನೀನು ಹೋಗಿ ಅವರಿಗೆ ಬೋಧಿಸ್ಬೇಕು ಅಂತ ಎಂದ್ರು ಶ್ರೀಲ ಪ್ರಭುಪಾದರು. ಈಗ ಆ ವ್ಯಕ್ತಿ ಎಲ್ಲವನ್ನು ಕಳೆದುಕೊಂಡು ತ್ರಸ್ತನಾಗಿರುವುದರಿಂದ ಪರಮ ಸತ್ಯದ ಬಗ್ಗೆ ತಿಳಿಯಲು ಉತ್ಸಾಹ ತೋರ್ಬಹುದು. ಮಹಾತ್ಮ ಗಾಂಧಿಯವರೊಂದಿಗೆ ಪ್ರಭುಪಾದರು ಅಂತಹದೇ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಬೋಲ್ಬಾವಾ ಆ ಪಾರ್ಕ್ನಲ್ಲಿ ಶಿಷ್ಯರಿಗಾಗಿ ಸಣ್ಣ ಕೋಣೆಗಳನ್ನು, ಬಣ್ಣದ ಗುಡಾರಗಳನ್ನು ನಿರ್ಮಿಸಲಾಗಿತ್ತು. ಹಸಿರು ಬಯಲಿನಲ್ಲಿ ವೇದಿಕೆಯನ್ನು ಕೂಡ ನಿರ್ಮಿಸಿದ್ರು. ಅದೆಲ್ಲವನ್ನು ನೋಡಿ ಪ್ರಭುಪಾದರಿಗೆ ತುಂಬಾ ಸಂತೋಷ ಆಗ್ತದೆ. ಆ ದೊಡ್ಡ ಸಮೂಹವನ್ನು ಕುರಿತು ಮಾತನಾಡ್ಲಿಕ್ಕೆ ಈಗ ಪ್ರಾರಂಭಿಸ್ತಾರೆ ಪ್ರಭುಪಾದರು. ಅಷ್ಟರಲ್ಲಿ ಒಬ್ಬ ಸಭಿಕರಿಂದ ಒಬ್ಬ ಗಟ್ಟಿಯಾಗಿ ಕೂಗಿದ,
ಏನು ಮನುಷ್ಯ ಏನು ಹೇಳ್ತಿದ್ದಾನೆ, ಈ ಮನುಷ್ಯ ಏನು ಹೇಳ್ತಿದ್ದಾನೆ ಅಂತ ಪ್ರಭುಪಾದ್ರು ಹೇಳಿದ್ರು. ಆಗ ಶಿಷ್ಯ ಹೇಳ್ತಾರೆ, ಶೀಲ ಪ್ರಭುಪಾದ್ರೆ ಈ ಮನುಷ್ಯ ತಿಂಗಳಿಗೆ 1ಕ್ಕಿಂತ ಹೆಚ್ಚು ಬಾರಿ ಸಂಭೋಗ ಮಾಡಲು ಬಯಸ್ತಾ ಇದ್ದಾನೆ ಅಂತೇಳಿ, ಆ ಮನುಷ್ಯ ತೊಂದರೆ ಕೊಡ್ತಿದ್ದಾನೆ ಅಂತ ಪ್ರಭುಪಾದ್ರು ಹೇಳ್ತಾರೆ. ಒಂದು ಬಗೆಯ ಬಿಗು ವಾತಾವರಣ ಅಲ್ಲಿ ಉಂಟಾಯಿತು. ಪ್ರಭುಪಾದರು ತಮ್ಮ ಉಪನ್ಯಾಸವನ್ನು ಮುಂದುವರಿಸ್ತಾರೆ. ಆ ಮನುಷ್ಯ ಸಂಭೋಗದ ಬಗ್ಗೆಯೇ ಮಾತನಾಡ್ತಿದ್ದಾನೆ. ಇಡೀ ಲೌಕಿಕ ಜಗತ್ತೇ ಕಾಮದಲ್ಲಿ ತೊಡಗಿಕೊಂಡಿದೆ. ಆತನ ಗಟ್ಟಿ ಧ್ವನಿಯ ಪ್ರತಿಭಟನೆಯನ್ನು ತಮ್ಮ ಉಪನ್ಯಾಸಕ್ಕೆ ಪ್ರೇರಣೆಯ ಬಿಂದುವಾಗಿ ಮಾಡಿಕೊಂಡು ಶ್ರೀಲ ಪ್ರಭುಪಾದರು ಅಲ್ಲಿ ಪ್ರಹ್ಲಾದ ಮಹಾರಾಜರ ಮಾತೊಂದನ್ನು ಉದ್ಧರಿಸಿದ್ರು. ಸಂಭೋಗದ ಆನಂದದಿಂದ ಎಲ್ಲಾ ಲೌಕಿಕ ತೊಡಕುಗಳು ಆರಂಭ ಆಗ್ತದೆ. ದೈವಿಕ ಆನಂದಕ್ಕೆ ಹೋಲಿಸಿದ್ರೆ ಸಂಭೋಗದ ಆನಂದವು ತುಚ್ಛವಾದದ್ದು. ನಿಜವಾದ ಆನಂದ ಇಂದ್ರಿಯ ಅತೀತವಾದದ್ದು ಅಂತೇಳಿ. ಇಂದ್ರಿಯಗಳ ಮೂಲಕ ನಾವು ಪಡೆಯುವ ಯಾವುದೇ ಆನಂದ ಅದು ತಾತ್ಕಾಲಿಕವಾದದ್ದು. ಆಧ್ಯಾತ್ಮ ಆನಂದ ಮಾತ್ರ ಶಾಶ್ವತವಾದ ಆನಂದ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅನಂತ ಕೋಟಿ ಭಕ್ತ ವೃಂದಕ್ಕೆ ಜೈ. ಜೈ. ಇಲ್ಲಿ ನೆರೆದಿರುವ ಎಲ್ಲರಿಗೂ ಕೂಡ ಮಂಗಳಮಯವಾಗ್ಲಿ ಅಂತ ಹೇಳಿಕೊಂಡು ನಾವು ಇವತ್ತಿನ ತರಗತಿಯನ್ನು ಮುಗಿಸೋಣ. ಅಟೆಂಡೆನ್ಸ್ ಹಾಕಿದೀವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಟೆಂಡೆನ್ಸ್ ಹಾಕಿದ್ದೀರಾ? ಯಾರೋ ಒಬ್ರು ಏನು ಹೇಳಿದ್ರು. ಅಟೆಂಡೆನ್ಸ್ ಹಾಕಿದೀವಿ ಮಾತಾಜಿ. ನಾನು ಹಾಕಿದ್ದೀನಿ. ಅಟೆಂಡೆನ್ಸ್ ಹಾಕ್ಬಿಡ್ತೀನಿ ನೋಡಿ, ಈಗ ಪುನಃ ಹಾಕಿದ್ದೆ ನೋಡಿ. ಓಕೆ. ರೇಖಾ ಬಂಗೇರ ಮಾತಾಜಿ, ಬಾರಿ ಅಪರೂಪದವರಾಗಿದ್ದೀರಿ ನೀವು. ಆಯ್ತಾ? ಲೆಫ್ಟ್ ಆಗ್ಲಾ? ಎಂಡ್ ಮಾಡೋಣವಾ? ಆಗ್ಲಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ ಮಾತಾಜಿ. ಸ್ವಲ್ಪ ಅದು ನಾವು ಶಿಫ್ಟ್ ಆಯ್ತು, ಮನೆ ಒಕ್ಕಲೆಲ್ಲ Okay, ಇತ್ತು. ಹಾಗಾಗಿ Okay. ಬಿಸಿ ಇದ್ದೆ. ಈಗ ಇಲ್ಲ, ಇನ್ನೂ ಅಟೆಂಡ್ ಆಗ್ತೇನೆ ರೆಗ್ಯುಲರ್ಲಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.